ಇದ್ರೆ ಬದುಕು ವ್ಯರ್ಥ ಅನಿಸ್ತೈತೆ. ಬೆಳ್ಳಿ ಬೆಳಕನ್ನು ಹೀರಿ ಸೊಂಪಾಗಿ ಹೂಬಿರಿದು ನಕ್ಕಂತ ನಗುವಲ್ಲಿ ಪ್ರೇಮ, ಹಚ್ಚ ಹಸಿರನ್ನು ತೂರಿ ಕಂಪಾಗಿ ಹೊನಗಲು ಪರಿಮಳವೇ ಹೊನಲಾಗಿ ಪ್ರೇಮ. ದಿನ ಬೆಳಗಿನಲ್ಲಿ ಸವಿಗನ ಸೊಗಡು ಚೀಕಾಡ ಒಲವಿದು ಪ್ರೇಮ. ಹೊಸ ಲೋಕದಲ್ಲಿ ಸವಿಭಾವಗಳು ನಲಿ ನಲಿಯುತ್ತ ಜಿಗಿದಿದೆ ಪ್ರೇಮ. ಎಲ್ಲೋ ಜಿನುಗಿರುವ ನೀರು, ಎಲ್ಲೋ ಝರಿಯಾಗಿ ಹರಿದು, ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು. ಎಲ್ಲೋ ರವಿ ಬರುವ ಸಮಯ, ಎಲ್ಲೋ ಹೂ ಅರಳೋ ಸರಸ, ಎಲ್ಲೋ ಚಿಲಿಪಿಲಿಯ ಭಾವವು. ಮೋಹನ ಯಾರಿವ ನನ್ನೀ ಮನಸೆಳೆದವ, ನನ್ನನ್ನೇ ನಂಬಲಾಗದ ಸಂಗೀತದ ಅಲೆಯಲ್ಲಿ ತೇಲಿ ಹೋದೆನಾ. ಕಾದಿದೆ ನವಿಲು ಕಾರ್ಮೋಡ ಬರಲು, ಅರಳಲು ತನ್ನ ಗರಿಯು ಕಾಣಲು, ಒಲವಿನ ರಂಗು ಬಾಣಲು. ಎಲ್ಲೆಲ್ಲೋ ಜಾಜಿ ಮುಳ್ಳೆ ಹೂವ ಸಾಲೆ, ಅಲ್ಲಲ್ಲಿ ಒಲವಿನ ಮಾಲೆ. ಕಂಪಲ್ಲಿ ಕಾವ್ಯದಲ್ಲಿ ಮೌನದಲ್ಲಿ ಮಾತಲ್ಲಿ ಅರಿಯೇನ ಪ್ರೇಮದ ಲೀಲೆ. ಎಲ್ಲೋ ಜಿನುಗಿರುವ ನೀರು, ಎಲ್ಲೋ ಝರಿಯಾಗಿ ಹರಿದು, ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು. ಎಲ್ಲೋ ರವಿ ಬರುವ ಸಮಯ, ಎಲ್ಲೋ ಹೂ ಅರಳೋ ಸರಸ, ಎಲ್ಲೋ ಚಿಲಿಪಿಲಿಯ ಭಾವವು. ಮುಂಜಾನೆ ಮಂಜು ಹನಿ ಭೂಮಿಲಿ ತಂಪಾಗಿ ಬೀಡಿರುವ ಪ್ರೇಮ, ಕೆಂಪಾದ ಕಿರಣ ತುಸು ಹಾಯಾಗಿ ಭುವಿ ಮುತ್ತಿಟ್ಟ ಕಿವಿಗೊಟ್ಟು ಪ್ರೇಮ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣಕೀರ್ತನಂ ಭಕ್ತಮಾನಸಂ ಭರಣಲೋಲುಪಂ ನರ್ತನಾಲಸಂ ಅರುಣಭಾಸುರಂ ಭೂತನಾಯಕಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಪ್ರಣಯ ಸತ್ಯಕಂ ಪ್ರಾಣನಾಯಕಂ ಪ್ರಣತಕಲ್ಪಕಂ ಸುಪ್ರಭಾಂಚಿತಂ ಪ್ರಣವಮಂದಿರಂ ಕೀರ್ತನಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರಯೇ. ತುರುಗವಾಹನಂ ಸುಂದರಾನನಂ ವರಗದಾಯುಧಂ ವೇದವರ್ಣಿತಂ ಗುರುಕೃಪಾಕರಂ ಕೀರ್ತನಪ್ರಿಯಂ ಹರಿಹರಾತ್ಮಜಂ
ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಮಹಲಿಂಗೇಶ್ವರ ಸ್ವಾಮಿ ಮಹಲಿಂಗೇಶ್ವರ, ಶರಣು 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 ಮಹಲಿಂಗೇಶ್ವರ. ಮಹಲಿಂಗೇಶ್ವರ ಸ್ವಾಮಿ ಬೃಢನೆ ಶಂಕರ, ಮಹತೋಭಾರನಾಗಿ ನಿಂತ ಮಹಲಿಂಗೇಶ್ವರ. ಮುತ್ತು ಬೆಳೆದ ನಾಡಿಗೆಂದು ಕೀರ್ತಿ ತಂದಿಹ, ಪುತ್ತೂರಿನ ಮುತ್ತೆನಿಸಿದ ಮಂಗಳೇಶ್ವರ. ಒಳ ಪ್ರಾಂಗಣದ ನೈಋತ್ಯ ಪಾರ್ಶ್ವದಿ ನೆಲೆಗೊಂಡಿಹನಲ್ಲಿ ನೋಡಿ ವಿದ್ಯಾಗಣಪತಿ. ವಾಯುವ್ಯದಲ್ಲಿ ಶಿವನ ಹಾರೈಸುತ್ತಲಿ, ಹರಿಹರ ಸುತ ಶಾಸ್ತಾರನು ನೆಲೆಸಿದನಿಲ್ಲಿ. ಪಂಜುರ್ಲಿ ದೈವವು ಪಿಲಿಭೂತರಾಯನು, ಅಭಯ ನೀಡುವ ಈ ಗಣದೈವಗಳು. ರಕ್ತೇಶ್ವರಿ ತಾಯಿ ಸಹಿತ ನೆಲೆಗೊಂಡಿಹರು, ಶಿವಗೆ ನಿತ್ಯ ನಿಯಮದಿ ಪರಾಕು ನುಡಿವರು. ಬಂಗರಸನಿಗೆ ಪುತ್ರ ಭಾಗ್ಯ ನೀಡಿದ, ಭೂಗತನಾಗಿ ತಾನು ಲೀಲೆ ತೋರಿದ. ಮತ್ತೆ ಭಂಗನ ಗರ್ವಭಂಗ ಮಾಡಿದ, ಲಿಂಗರೂಪದಿಂದ ಮಂಗಳಾಂಗನೆನೆಸಿದ. ಪತಿಯ ಸೇವಿಸೆ ಸತಿ ಪಾರ್ವತಿ ದೇವಿ, ಆಲಯದಾಗ್ನೇಯದಲ್ಲಿ ನೆಲೆಗೊಂಡಿಹರು. ಪಿತನ ವಂದಿಸೆ ವೀರ ಸುಬ್ರಹ್ಮಣ್ಯನು, ಮಾತೆಯೊಡನೆ ನೆಲೆಸಿ ತಾನು ಕಾಯುತ್ತಿರುವನು. ಮಹಲಿಂಗೇಶ್ವರ ಸ್ವಾಮಿ ಮಹಲಿಂಗೇಶ್ವರ, ಮಹಲಿಂಗೇಶ್ವರ ಸ್ವಾಮಿ ಮಹಲಿಂಗೇಶ್ವರ, ಮಹಲಿಂಗೇಶ್ವರ ಸ್ವಾಮಿ ಮಹಲಿಂಗೇಶ್ವರ, ಸ್ವಾಮಿ ಮಹಲಿಂಗೇಶ್ವರ, ಸ್ವಾಮಿ ಮಹಲಿಂಗೇಶ್ವರ. ಧನ್ಯವಾದಗಳು. ಇದೀಗ ಕೊನೆಯದಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಸಂಧ್ಯಾ ಮಂಡಕೋಲ್ ಇವರಿಂದ ಹಾಡು. ಹಲೋ, ಸಮಯದ ಅಭಾವ ಇರುವುದರಿಂದ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರೋ ಯಾರೇ ರಂಗನ ಯಾರೇ ಕೃಷ್ಣನ ಗೋಪಾಲ ಕೃಷ್ಣನ ಪಾಪ ವಿನಾಶನ, ಗೋಪಾಲ ಕೃಷ್ಣನ ಪಾಪ ವಿನಾಶನ, ಈ ಪರಿಯಿಂದಲೇ ಕರೆಯ ಬಂದವರು, ಈ ಪರಿಯಿಂದಲೇ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರೋ ಯಾರೇ ರಂಗನ ಯಾರೇ ಕೃಷ್ಣನ. ಕರಿರಾಜವರದನ ಪರಮ ಪುರುಷನ, ಕರಿರಾಜವರದನ ಪರಮ ಪುರುಷನ, ಪುರಂದರ ವಿಠಲನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ. ಥ್ಯಾಂಕ್ ಯು. ಯಾದವ ಸಭಾ
ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು, ಸುಳ್ಯ, ಬಂಟ್ವಾಳ ಹಾಗೂ ಮಂಗಳೂರು ತಾಲೂಕು ಸಮಿತಿ ಸಹಯೋಗದಲ್ಲಿ ಪುತ್ತೂರು ತಾಲೂಕು ಸಮಿತಿಯ ಆಶ್ರಯದಲ್ಲಿ ಜಿಲ್ಲಾ ಯಾದವ ಸಮ್ಮೇಳನ 2025 ಈ ಒಂದು ಸಮ್ಮೇಳನದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ಸ್ಥಾನ ವಹಿಸಿರುವ ಶ್ರೀ AK ಮಣಿಯಾಣಿ ಅಧ್ಯಕ್ಷರು, ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳು ಶ್ರೀ ಕಿಶೋರ್ ಕುಮಾರ್ ಕೊಟ್ಯಾಡಿ, ಶಾಸಕರು, ವಿಧಾನ ಪರಿಷತ್, ಕರ್ನಾಟಕ ರಾಜ್ಯ ಸರ್ಕಾರ, ಇವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ನಾರಾಯಣ್ ಎಂ ಅಧ್ಯಕ್ಷರು, ಅಖಿಲ ಕೇಂದ್ರ ಯಾದವ ಸಭಾ ಕಾಸರಗೋಡು ತಾಲೂಕು, ಇವರಿಗೂ ಕೂಡ ಈ ಒಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೋರ್ವರು ಶ್ರೀಮತಿ ಜಯಶ್ರೀ, ಉಪಾಧ್ಯಕ್ಷರು, ಪಾಣಾಜೆ ಗ್ರಾಮ ಪಂಚಾಯತ್, ಇವರಿಗೂ ಕೂಡ ನಮ್ಮ ಈ ಒಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವರು ಶ್ರೀ ಸುಧಾಮ ಆಲೇಟಿ, ಅಧ್ಯಕ್ಷರು, ಸಲಹಾ ಮಂಡಳಿ ಯಾದವ ಕೇಂದ್ರ ಸಮಿತಿ ಮಂಗಳೂರು, ಇವರಿಗೂ ಕೂಡ ಈ ಒಂದು ಸಮಾರೋಪ ಸಮಾರಂಭದ ಕಾರ್ಯಕ್ರಮದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವರು ಗಣ್ಯ ಉಪಸ್ಥಿತಿ ಶ್ರೀ ಸದಾನಂದ ಕಾವೂರು, ಪ್ರಧಾನ ಕಾರ್ಯದರ್ಶಿಗಳು, ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು, ಇವರೇ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲ ಅದೇ ರೀತಿ ಇನ್ನೋರ್ವರು ಶ್ರೀ ಚಂದ್ರಶೇಖರ್ ಬಿ, ಕೋಶಾಧಿಕಾರಿಗಳು, ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು, ಇವರೇ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮುಂದಕ್ಕೆ ಶ್ರೀ ಕರುಣಾಕರ್ ಹಾಸರೆ, ಅಧ್ಯಕ್ಷರು, ಯಾದವ ಸಭಾ ತಾಲೂಕು ಸಮಿತಿ ಸುಳ್ಯ, ಇವರೇ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಕೃಷ್ಣ ಬಿ ಪಡೀಲ್, ಅಧ್ಯಕ್ಷರು, ಯಾದವ ಸಭಾ ತಾಲೂಕು ಸಮಿತಿ ಮಂಗಳೂರು, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವರು ಗೌರವ ಉಪಸ್ಥಿತಿ ಶ್ರೀ ಅಶೋಕ್ ಕುಮಾರ್ ಅಮೈ, ಅಧ್ಯಕ್ಷರು, ಯಾದವ ಸಭಾ ತಾಲೂಕು ಸಮಿತಿ ಬಂಟ್ವಾಳ, ಇವರೇ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವರು ಶ್ರೀ ರಾಧಾಕೃಷ್ಣ ಟಿ, ಅಧ್ಯಕ್ಷರು, ಯಾದವ ಸಭಾ ತಾಲೂಕು ಸಮಿತಿ ಬೆಳ್ತಂಗಡಿ, ಇವರೇ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಶ್ರೀ ಕೆ ಸಂಜೀವ ಮಣಿಯಾಣಿ, ಅಧ್ಯಕ್ಷರು, ಯಾದವ ಸಭಾ ತಾಲೂಕು ಸಮಿತಿ ಉಳ್ಳಾಲ, ಇವರೇ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಮ್ಮ ಯಾದವ ಸಮುದಾಯ ಬಾಂಧವರಿಗೂ ಹಾಗೂ ಬೇರೆ ಸಮುದಾಯದ ಬಾಂಧವರಿಗೂ ಹಾಗೂ ಪತ್ರಕರ್ತರಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಸ್ವಾಗತ ಕಾರ್ಯಕ್ರಮಕ್ಕೆ ವಿರಾಮ ಹಾಕ್ತಿದ್ದೇನೆ. ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ನಮ್ಮ ಸಮಾಜದ ಮೇಲೆ ಪ್ರೀತಿ ಇಟ್ಟು ಬಿಡುವಿಲ್ಲದ ವೇಳೆಯುಳ್ಳ ಈ ಸಮಾರೋಪ ಸಮಾರಂಭದಲ್ಲಿ ಜೊತೆಯಾದ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ ಇವರು ಈ ಸಮಾರೋಪದ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅವರತ್ತಿ ವಿನಂತಿಸ್ತಾ ಇದ್ದೇವೆ. ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು
ಸುಳ್ಯ, ಬಂಟ್ವಾಳ, ಮಂಗಳೂರು ತಾಲೂಕು ಸಮಿತಿಗಳ ಸಹಯೋಗದಲ್ಲಿ ಪುತ್ತೂರು ತಾಲೂಕು ಸಮಿತಿ ಆಶ್ರಯದಲ್ಲಿ ಜಿಲ್ಲಾ ಯಾದವ ಸಮ್ಮೇಳನ ದೇವರ ಪೂಜೆಯೊಂದಿಗೆ ಪ್ರಾರಂಭವಾಗಿ ಯಾದವ ಸಮಾಜದ ಎಲ್ಲ ಜಾತಿ ಬಾಂಧವರು ಒಟ್ಟು ಸೇರಿ ಅತ್ಯಂತ ಒಂದು ಉತ್ತಮ ಕಾರ್ಯವನ್ನು ಇವತ್ತು ಮಾಡಿದ್ದೀರಿ. ಈ ಕಾರ್ಯಕ್ರಮದ ಸಭಾವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಸೇರ್ತಕ್ಕಂತಹ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಕೃಷ್ಣ ಅಂದ ತಕ್ಷಣ ನಮ್ಮ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚಕ್ಕೆ ಕೃಷ್ಣ ದೇವರ ಅಂದರೆ ಪ್ರೀತಿ. ಶ್ರೀಕೃಷ್ಣನನ್ನ ಪೂಜೆ ಮಾಡೋರು ನಮ್ಮ ಈ ಭಾಗದಲ್ಲಿ ಮಾತ್ರ ಅಲ್ಲ. ಉದಾಹರಣೆಗೆ ಇಸ್ಕಾನ್ ಸಂಸ್ಥೆ ಕೊಂಡ್ರೆ ಅಮೇರಿಕ ಬೇರೆ ಬೇರೆ ಭಾಗದಲ್ಲಿ ಕೃಷ್ಣನ ಜೀವನವನ್ನು, ಕೃಷ್ಣನ ಬಾಲ್ಯಲೀಲೆಯನ್ನು, ಕೃಷ್ಣನ ಭಗವದ್ಗೀತೆ ಇರ್ಬೋದು, ಎಲ್ಲವನ್ನ ಮೆಚ್ಚಿಕೊಂಡು ಜನ ಮನಸೋತು ಹೋಗ್ತಾರೆ. ಅದೆಷ್ಟು ದೊಡ್ಡ ದೊಡ್ಡ ಕೆಲಸದಲ್ಲಿದ್ದವರು ಕೂಡ, ಅತ್ಯಂತ ಶ್ರೀಮಂತರು ಕೂಡ ಶ್ರೀಕೃಷ್ಣನನ್ನು ಆರಾಧನೆ ಮಾಡ್ತಾ ಬಂದಿದ್ದಾರೆ. ಯಾಕಂದರೆ ಎಲ್ಲ ಅವತಾರದಲ್ಲಿ ಕೃಷ್ಣನ ಅವತಾರ ಮಾತ್ರ ಪರಿಪೂರ್ಣ ಅವತಾರ. ಅಂತಹ ಕೃಷ್ಣನ ಕುಲದಲ್ಲಿ ಹುಟ್ಟಿದ ನಿಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ನೀವೆಲ್ಲರೂ ಧನ್ಯರು, ಪುಣ್ಯವಂತರು. ಶ್ರೀಕೃಷ್ಣ ಪರಮಾತ್ಮ ಅಂದ ತಕ್ಷಣ ಅವರಿಗೆ ಯಾವುದೇ ಆಡಂಬರದ ಪೂಜೆ ಬೇಡ. ಅವರಿಗೆ ಕಾಡಿನಲ್ಲಿರ್ತಕ್ಕಂಥ ಕೆಲವು ಹೂವನ್ನು ಕೊರಳಿಗೆ ಹಾಕಿಕೊಂಡು, ಅಲ್ಲಿದ್ದಂಥ ಬಿದಿರನ್ನು ಕೊರಳನ್ನಾಗಿಸ್ಕೊಂಡು, ಗೋವುಗಳನ್ನು ಹುಟ್ಟಿನಲ್ಲಿ ಅವರು ರಾಜ ಮನೆತನಲ್ಲಿ ಹುಟ್ಟಿದ್ರು ಕೂಡ ಅವರು ಆರಿಸಿದ್ದು ಗೊಲ್ಲರ ಯಾದವ ಕುಲವನ್ನು. ಆ ಮುಖಾಂತರ ಯಾವ ರೀತಿ ಪ್ರಕೃತಿಯನ್ನು ಪೂಜೆ ಮಾಡಬೇಕು, ಪ್ರಕೃತಿ ಪೂಜೆಗಿಂತ ಮಿಗಿಲಾದ ಯಾವುದಿಲ್ಲ ಅಂತ ಅವರು ತೋರಿಸಿಕೊಡ್ತಾರೆ. ಗೋಮಾತೆಯನ್ನು ಪೂಜೆ ಮಾಡಲಿಕ್ಕೆ ಪ್ರಥಮವಾಗಿ ನಮಗೆ ಕಲಿಸಿಕೊಟ್ಟವರೇ ಶ್ರೀಕೃಷ್ಣ ಪರಮಾತ್ಮ. ಅಂತಹ ಕುಲದಲ್ಲಿ ನೀವು ಹುಟ್ಟಿದ್ದೀರಿ. ನೀವೆಲ್ಲರೂ ಧನ್ಯರು. ಯಾಕೆ ಮಾತನ್ನಂತಾರಂದರೆ, ಏನೋ ಇಂದ್ರನಿಗೆ ಪೂಜೆ ಮಾಡಬೇಕಿತ್ತು. ಆ ಸಂದರ್ಭದಲ್ಲಿ ಎಲ್ಲರೂ ಇಂದ್ರನ ಪೂಜೆ ಮಾಡ್ತಿದ್ರು. ಅದರ ಜೊತೆಗೆ ಇಂದ್ರೋತ್ಸವ ಅಂತ ಮಾಡ್ತಿದ್ರು. ಮಾವ ಕಂಸ ಅವನ ಎಲ್ಲ ಆಯುಧಗಳನ್ನು ಪೂಜೆ ಮಾಡ್ತಿದ್ದಂತೆ. ಅದನ್ನು ನಿಲ್ಲಿಸಿದ್ದು ಶ್ರೀಕೃಷ್ಣ ಪರಮಾತ್ಮ. ಅವರಂತಾರೆ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಅಂದರೆ, ಇಂದ್ರನ ಪೂಜೆ ನಿಲ್ಲಿಸಿ ಪ್ರಕೃತಿಯನ್ನು ಪೂಜೆ ಮಾಡಬೇಕನ್ನುವಂಥ ವಿಚಾರವನ್ನು ಕೊಡ್ತಾರೆ, ಗೋಮಾತೆಯನ್ನು ಪೂಜೆ ಮಾಡಬೇಕನ್ನೋ ವಿಚಾರವನ್ನು ಕೊಡ್ತಾರೆ. ಇಂದ್ರನಿಗೆ ಸಿಟ್ಟು ಬರ್ತದೆ. ದೇವತೆಗಳ ರಾಜ ಇಂದ್ರ ಅಂದರೆ ಧಾರಾಕಾರವಾಗಿ, ನಿಮಗೆಲ್ಲರ ಕತೆ ಗೊತ್ತು, ಮಳೆ ಸುರಿಯುತ್ತದೆ, ಎಲ್ಲ ಆ ಗೋಕುಲದ ಜನರು ನಿರಾಶ್ರಿತರಾಗ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಬಂದು ತನ್ನ ಕಿರುಬೆರಳಿಂದ ಬೆಟ್ಟವನ್ನೆತ್ತುವ ಮುಖಾಂತರ ಎಲ್ಲ ಜನರನ್ನು ರಕ್ಷಿಸುವ ಕೆಲಸ ಮಾಡ್ತಾರೆ. ಅಂದರೆ ಇಲ್ಲಿ ಯಾರೂ ಕೂಡ ಶ್ರೇಷ್ಠರಲ್ಲ, ಪ್ರಕೃತಿ ಪೂಜೆ ಮಾತ್ರ ಶ್ರೇಷ್ಠ. ಆ ಕಾರಣಕ್ಕೋಸ್ಕರ ಗೋಮಾತೆಯ ಪ್ರಕೃತಿಯ ಪೂಜೆಯನ್ನು ಮಾಡಿಕೊಂಡು ಬರಬೇಕಂತ ನಮಗೆ ತೋರಿಸಿಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿ ಬಂದೆ ನಾನು. ತುಂಬ ಜನ ಆತ್ಮೀಯ ಮಿತ್ರರಿದ್ದಾರೆ. ಯಾಕಂದರೆ ನೀವೆಲ್ಲರೂ ಸಮಾಜದ ಸೇವೆಯನ್ನು ಅತ್ಯಂತ ನಿಷ್ಠೆಯಿಂದ ನೀವು ಮಾಡ್ತಾ ಬಂದಿದ್ದೀರಿ. ಅದರ ಜೊತೆಗೆ ಬೇರೆಯೇ ಆದ ಒಂದು ರೀತಿಯಲ್ಲಿ ನಿಮ್ಮ ನನ್ನನ್ನೋದು ಯಾದವ ಕುಲದ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಧೈರ್ಯವಂತರವರು. ನಾನು ತುಂಬ ಕಡೆ ನೋಡಿದ್ದೇನೆ. ಎಲ್ಲ ಯಾವುದೇ ಒಂದು ವಿಚಾರ ಬಂದಾಗ ಅತ್ಯಂತ ದಿಟ್ಟತನದಿಂದ ಅದು ಎದುರಿಸಿಕೊಂಡು ಸಮಾಜಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು ವಿಧಾನ ಪರಿಷತ್ ಸದಸ್ಯನಾಗಿದ್ದರೂ ಕೂಡ ಮೊನ್ನೆ ರವಿಚಂದ್ರ ಅವರಿದ್ದಾರೆ, ಬರೀ ಆತ್ಮೀಯರು, ನಂದು ವಕೀಲರು. ನನ್ನನ್ನೋದು ಆ ಆತ್ಮೀಯತೆ ನಿಮ್ಮ ಯಾದವ ಕುಲದಲ್ಲಿ ಉಂಟು, ಆ ಮನಿಯಾನಿ ಸಮಾಜದಲ್ಲಿ ಉಂಟು. ಅದು ಆ ಪ್ರೀತಿ ಆತ್ಮೀಯತೆ ಯಾವ ರೀತಿ ಅಂದರೆ ಅದರಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲ. ಇದ್ದೇವೆ ಅಂದರೆ ಇದ್ದೇವೆ. ಎಲ್ಲಿಯಾದರೂ ಆತ್ಮೀಯತೆಯಲ್ಲಿ ಯಾರಾದರೂ ಬಂದು ಹೊಡಿಲಿಕ್ಕೆ ಬಂದರೂ ಕೂಡ ಪ್ರಥಮವಾಗಿ ಎದುರು ಹೋಗಿ ಅವರ ಇನ್ನೊಬ್ಬರ ಆತ್ಮೀಯ ಯಾವ ರೀತಿ ಅಂದರೆ ಅವ್ರ ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ಮನಿಯಾನಿ ಸಮಾಜ ಮಾಡ್ತಾ ಬಂದಿದೆ. ಯಾರಿಗೂ ಹೆದರೋದು ಕೂಡ ಇಲ್ಲ. ಅದಕ್ಕೋಸ್ಕರ ನಿಮಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಸಣ್ಣ ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತುಂಬ ಹೊತ್ತು ಮಾತಾಡೋದಿಲ್ಲ, ತುಂಬ ಹಿರಿಯರು ಮಾತಾಡಲಿಕ್ಕಿದ್ದಾರೆ. ನಾನು ಯಾವುದೇ ತಯಾರಿ ಕೂಡ ಮಾಡ್ಕೊಂಡು ಬಂದಿಲ್ಲ. ಮನಸ್ಸಿಗೆ ಬಂದದನ್ನು ತುಂಬ ಪ್ರೀತಿಯಲ್ಲಿ ನಿಮ್ಮ ಹತ್ರ ಮಾತಾಡ್ತೇನೆ. ಯಾಕಂದರೆ ನಿಮ್ಮನ್ನೆಲ್ಲರೂ ನೋಡಬೇಕಾದ್ರೆ ನಾನು ನಿಮ್ಮ ಕುಟುಂಬ ಅಂತ ನನ್ನ ಮನಸ್ಸಿಗೆ ಬರ್ತದೆ. ಆ ಕಾರಣಕ್ಕೋಸ್ಕರ ರಾಜಕೀಯ ಒಂದು ವೇದಿಕೆ ಮಾತ್ರ, ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಯಾದವ ಸಮಾಜದ ಕೆಲಸ, ಯಾದವ ಸಮಾಜದ ಶಕ್ತಿ ತುಂಬ ಉಂಟು. ಆ ಕಾರಣಕ್ಕೋಸ್ಕರ ಹಿಂದುತ್ವ ಉಳಿದರೆ ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯತೆ ಉಂಟು. ಶ್ರೀಕೃಷ್ಣ ಪರಮಾತ್ಮ
ಏನೋ ಭಗವದ್ಗೀತೆಯಲ್ಲಿ ಎಲ್ಲವನ್ನ ಅರ್ಜುನನಿಗೆ ಹೆದರಿಕೆ ಆಗ್ತಿತ್ತಂತೆ, ಯಾವ ಎಲ್ಲ ನನ್ನ ಕುಟುಂಬದವರು ಇದ್ದಾರೆ ಅಂತ. ಆದರೆ ಭಗವದ್ಗೀತೆಯನ್ನು ಬೋಧನೆ ಮಾಡೋ ಮುಖಾಂತರ ಅಧರ್ಮದ ವಿರುದ್ಧ ಧರ್ಮವನ್ನೇ ತಿಳಿಲಿಕ್ಕೋಸ್ಕರ ಎಲ್ಲ ವಿಚಾರವನ್ನು ಅರ್ಜುನನಿಗೆ ಬೋಧಿಸುವ ಮುಖಾಂತರ ಧರ್ಮಕ್ಕೆ ಮಾತ್ರ ಜಯ ಅನ್ನೋದನ್ನು ತೋರಿಸಿಕೊಟ್ರು. ಎಲ್ಲೂ ಶ್ರೀಕೃಷ್ಣ ಪರಮಾತ್ಮ ಆಯುಧವನ್ನು ಎತ್ತಲೇ ಇಲ್ಲ, ಆದರೆ ಯುಕ್ತಿಯಲ್ಲಿ ಏನು ಕೌರವರನ್ನು ಸೋಲಿಸುವ ಕೆಲಸವನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಏನು ಶ್ರೀಕೃಷ್ಣನ ಶ್ರೀರಾಮನ ಅವರ ಜೀವನ ಚರಿತ್ರೆ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಿದರೆ ನಮ್ಮ ಜೀವನ ಕೂಡ ಪಾವನ ಆಗ್ತದೆ. ಭಗವದ್ಗೀತೆಯ ನಂತರ ಉದ್ಧವ ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಕೊನೆ ಅವರ ಏನು ಯುಗ ಅಂತ್ಯದ ಸಂದರ್ಭದಲ್ಲಿ ಉದ್ಧವ ಗೀತೆಯನ್ನೇ ಬೋಧಿಸ್ತಾರೆ ಉದ್ಧವನಿಗೆ. ಅದರಲ್ಲಿ ಯದುರಾಜ, ಅದೊಂದು 2 ಘಟನೆ ಮಾತ್ರ ನೆನಪು ಮಾಡಿ ಮಾತನ್ನು ಮುಗಿಸ್ತೇನೆ. ಯದುರಾಜ ತನ್ನ ರಥದಲ್ಲಿ ಹೋಗ್ತಾ ಇದ್ರಂತೆ. ಒಬ್ಬ ಅವಧೂತ ನಿಂತ್ಕೊಂಡು ಭಾರಿ ಖುಷಿಯಾಗಿದ್ದರಂತೆ. ಯದುರಾಜ ತನ್ನ ರಥದಿಂದ ಇಲ್ಲಿ ಕೇಳ್ತಾರಂತೆ, ನಿನ್ನ ಖುಷಿಗೆ ಏನಪ್ಪ ಇಷ್ಟು, ಅಂದರೆ ನನ್ನ ಹತ್ರ ಎಲ್ಲ ಉಂಟು, ನಾನು ನಿನ್ನಷ್ಟು ಖುಷಿಯಾಗಿಲ್ಲ ಅಂತ ಕೇಳ್ತಾರಂತೆ. ಅದಕ್ಕೆ ಅವಧೂತ ಅಂತಾರಂತೆ, ಪ್ರಕೃತಿಯಲ್ಲಿ ನಂಗೆ ಒಂದು ಸುಮಾರು 24 ಜನ ಗುರುಗಳು ಸಿಕ್ಕಿದ್ರು, ಅವರ ಕಾರಣಕ್ಕೋಸ್ಕರ ನಾನು ಇಷ್ಟು ಖುಷಿಯಾಗಿದ್ದೇನೆ ಅಂತ. ಯಾರು ಅಂತ ಕೇಳಿದಾಗ ಅವ್ರು ಅಂತಾರಂತೆ, ಈ ಭೂಮಿ ತಾಯಿಯನ್ನು ರತ್ನಗರ್ಭೆ ಅಂತ ನಾವು ಕರಿತೇವೆ. ಆ ಭೂಮಿ ತಾಯಿಯ ಗರ್ಭಕ್ಕೆ ಕೈ ಹಾಕಿ ಎಲ್ಲವನ್ನು ತೆಗಿತೀವಿ ನಾವು, ಚಿನ್ನ ಮುತ್ತು ವಜ್ರ ವೈಡೂರು ಎಲ್ಲವನ್ನು ತೆಗಿತೀವಿ. ಭೂಮಿ ತಾಯಿ ಬೇಸರ ಮಾಡುವುದಿಲ್ಲ ಅಂತೆ, ಅಂದರೆ ಪರರಿಗೋಸ್ಕರ ಬದುಕ್ತಾರಂತೆ ಭೂಮಿ ತಾಯಿ. ಅದರ ಜೊತೆಗೆ ಆಕಾಶದಲ್ಲಿ ಸಿಡಿಲು ಗುಡುಗು ಮಳೆ ಎಲ್ಲ ಆಗ್ತದೆ, ಆದರೂ ಕೂಡ ಆಕಾಶ ನಿರ್ಲಿಪ್ತ ಭಾವದಲ್ಲಿ ಇರ್ತದಂತೆ. ಯಾವುದೇ ಹೆದರಿಲ್ಲ, ನಮಗೆ ಹೆದರಿಕೆ ಆಗ್ತದೆ. ನಮ್ಮ ಜೀವನದಲ್ಲಿ ಕೂಡ ಇದೇ ರೀತಿ ಸಿಡಿಲು ಗುಡುಗು ಬೇರೆ ಬೇರೆ ರೀತಿಯ ಕಷ್ಟ ಕಾರ್ಪಣ್ಯ ಬಂದಾಗ ನಾವು ಕೂಡ ನಿರ್ಲಿಪ್ತ ಭಾವದಲ್ಲಿ ಬದುಕಿದಾಗ ಯಾವುದೇ ಕಷ್ಟ ಆಗುವುದಿಲ್ಲ. ಉದಾಹರಣೆಗೆ ಶ್ರೀರಾಮಚಂದ್ರ ಇನ್ನೇನು ಪಟ್ಟಾಭಿಷೇಕ ಆಗಬೇಕು, ಬರ್ತಾ ಗೊತ್ತಾಯಿತು, ಅದೇ ದಿವಸ ಎಲ್ಲ ಅಲಂಕಾರ ಆಗಿತ್ತಂತೆ. ಊರಿನ ಜನ ಖುಷಿಯಲ್ಲಿದ್ದರಂತೆ. ಪಟ್ಟಾಭಿಷೇಕ ಇಲ್ಲ, ಕಾಡಿಗೆ ಹೋಗ್ಬೇಕಂತ. ಕಾಡಿಗೆ ಯಾವ ರೀತಿ ಅವರು ಪಟ್ಟಾಭಿಷೇಕಕ್ಕೆ ಬರುವ ಮನಸ್ಥಿತಿ ಯಾವ ರೀತಿ ಇತ್ತ, ಅದೇ ರೀತಿ ಕಾಡಿಗೆ ಹೋಗ್ತಾರೆ ಶ್ರೀರಾಮಚಂದ್ರ. ನಿರ್ಲಿಪ್ತ ಭಾವ. ನಾವು ಕೂಡ ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಕೂಡ ನಾವು ನೋಡ್ತೇವೆ, ಕೆಲವು ಸಲ ವಿದ್ಯಾರ್ಥಿಗಳು ಸ್ವಲ್ಪ ಮಾರ್ಕ್ ಕಡಿಮೆ ಆದ ತಕ್ಷಣ ಅಪ್ಸೆಟ್ ಆಗ್ತಾರೆ. ಬೇರೆ ರೀತಿಯ ಅಹಿತಕರ ಘಟನೆ ನಡೀತದೆ. ನನ್ನನ್ನೋದು ಶ್ರೀರಾಮಚಂದ್ರನ ಜೀವನ ಕೂಡ ಹಾಗೆಯೇ. ಕಷ್ಟ ಬಂದಾಗ ನಾವು ಶ್ರೀರಾಮಚಂದ್ರನ ಜೀವನ ನಾವು ಅರಿತುಕೊಂಡಾಗ ನಾವು ಯಾವತ್ತೂ ಸೋಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಬೆಂಕಿ ನಮ್ಮ ಹೆಣ್ಮಕ್ಕಳಿಗೆ ಮತಾಂಧ ಶಕ್ತಿಗಳು ಅನ್ನೋದು ಹಿಂದೂ ಸಮಾಜವನ್ನು ಕೇರಳ ಈ ಭಾಗದ ನಿಮಗೆ ಹೆಚ್ಚು ಗೊತ್ತು ನಮಗೆ. ದೇಶದಾದ್ಯಂತ ಮತಾಂಧ ಶಕ್ತಿಗಳು ಹಿಂದೂ ಹೆಣ್ಣುಮಕ್ಕಳನ್ನು ಆಮಿಷ ಒಡ್ಡಿ ಮತಾಂತರ ಮಾಡುವಂಥದ್ದು, ಲವ್ ಜಿಹಾದ್ ಬೀಳುವಂಥ ಗೊತ್ತಾಗುತ್ತೆ. ನಮ್ಮ ಹೆಣ್ಮಕ್ಳು ಬೆಂಕಿ ಥರ ಬದುಕಬೇಕು, ಆಗ ಯಾವುದೇ ಕಷ್ಟ ಆಗೋದಿಲ್ಲ. ಬೆಂಕಿಯನ್ನು ಯಾರು ಮುಟ್ಲಿಕ್ಕೆ ಬರೋದು, ಬೆಂಕಿಯನ್ನು ಮುಟ್ಲಿಕ್ಕೆ ಬಂದರೆ ಸುಟ್ಟು ಹೋಗ್ತಾರೆ. ಆ ಕಾರಣಕ್ಕೋಸ್ಕರ ಯಾದವ ಕುಲದ ಮುಖಾಂತರ ಇಡೀ ಹಿಂದೂ ಸಮಾಜಕ್ಕೆ ಈ ರೀತಿಯ ಮಾರ್ಗದರ್ಶನ ಆಗಬೇಕು. ಇನ್ನೊಂದಿರುವಂಥದ್ದು ಗಾಳಿ, ಅದು ಕೊಚ್ಚೆಯಲ್ಲಿ ಕೂಡ ಹಾದು ಹೋಗ್ತದೆ ಗಾಳಿ, ಮತ್ತು ಹೂದೊಡಲು ಹಾದು ಹೋಗ್ತದೆ. ಅದು ತನ್ನ ಮೈಗೆ ಯಾವುದನ್ನು ಅಂಟಿಸಿಕೊಳ್ಳುವುದಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಕೂಡ ನಮ್ಮ ಸ್ವಂತಿಕೆಯನ್ನು ಬಿಡದೆ ಬದುಕಿದಾಗ ನಾವು ಇನ್ನೊಬ್ಬರನ್ನು ಸಜ್ಜನರಾಗಿ ಮಾಡಲಿಕ್ಕೆ ಸಾಧ್ಯತೆ ಉಂಟು. ದುರ್ಜನರು ಸಜ್ಜನರು ನಮ್ಮ ಜೀವನದಲ್ಲಿ ತುಂಬ ಜನ ಬಂದು ಹೋಗ್ತಾರೆ. ನಾವು ಯಾವತ್ತೂ ಸಜ್ಜನಿಕೆಯಿಂದ ದುರ್ಜನರನ್ನು ಸಜ್ಜನರಾಗಿ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ನೀರು ಸ್ಫಟಿಕ ಥರ ಶುಭ್ರವಾಗಿ ಉಂಟು. ನಾವು ನಮ್ಮ ಜೀವನದಲ್ಲಿ ಕೂಡ ಶುಭ್ರವಾಗಿ ಅತ್ಯಂತ ಸ್ಫಟಿಕ ಥರ ಬದುಕಿದಾಗ ನಮಗೆ ಯಾವುದೇ ಕಷ್ಟ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ಏನು ಅವಧೂತ ಖುಷಿಯಾಗಿರಲಿಕ್ಕೆ ನಾನು 5 ವಿಚಾರ ನಿಮಗೆ ಹೇಳಿದೆ. ನಾವು ಕೂಡ ಅದೇ ರೀತಿ ಬದುಕುವ, ನಮ್ಮ ಜೀವನ ಇನ್ನೊಬ್ಬರಿಗೆ ಮುಡಿಪಾಗಿಡುವ. ನಮ್ಮ ಅಕ್ಕಪಕ್ಕದಲ್ಲಿ ತುಂಬ ಕಷ್ಟದವರಿದ್ದಾರೆ. ಆ ಕಾರಣಕ್ಕೋಸ್ಕರ ಯಾದವ ಸಮಾಜ ನೀವು ಇಡೀ ಈ ಜಿಲ್ಲೆಯಲ್ಲಿ ಒಂದು ಮಾದರಿ ಸಮಾಜವಾಗಿ ಇದ್ದೀರಿ. ಇನ್ನಷ್ಟು ಆ ಶ್ರೀಕೃಷ್ಣ ಪರಮಾತ್ಮ ನಿಮಗೆ ಶಕ್ತಿಯನ್ನು ಕೊಡಲಿ. ಆ ಮುಖಾಂತರ ಹಿಂದೂ ಸಮಾಜ ರಾಜಕೀಯವನ್ನು ಬದಿಗಿಟ್ಟುಕೊಂಡು ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಬದುಕಿದಾಗ ಶ್ರೀಕೃಷ್ಣ ಪರಮಾತ್ಮ ಕೇವಲ ಯಾದವ ಸಮುದಾಯಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಒಬ್ಬರು ದೇವರವರು. ಆ ಕಾರಣಕ್ಕೋಸ್ಕರ ನೀವು ಅದನ್ನು ಪರಿಪಾಲಿಸಿದಾಗ, ನೀವು ಪ್ರಕೃತಿ ಪೂಜೆಯನ್ನು ಮಾಡಿದಾಗ, ನೀವು ಗೋಮಾತೆಯ ಪೂಜೆ ಮಾಡಿದಾಗ, ನೀವು ಹಿಂದೂ ಹೆಣ್ಮಕ್ಳನ್ನು ರಕ್ಷಣೆ ಮಾಡಲಿಕ್ಕೆ ಹೋದಾಗ ಇಡೀ ಶ್ರೀಕೃಷ್ಣ ದೇವರ ಏನು ಜೀವನವನ್ನು ನಾವು ಕೂಡ ಪಾಲಿಸಿದಂತಾಗ ಆಗುತ್ತೆ. ಆ ಕಾರಣಕ್ಕೋಸ್ಕರ ತುಂಬ ಪ್ರೀತಿಯಿಂದ ಕರೆದಿದ್ದೀರಿ. ಅದಕ್ಕೋಸ್ಕರ ಎಲ್ರಿಗೂ, ಹಿರಿಯರಿಗೆ ಎಲ್ರಿಗೂ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೇನೆ. ನನ್ನ ಅಕ್ಕ ತಂಗಿಯರಿಗೆ ಹೃದಯ ತುಂಬಿದ ವಂದನೆಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭರತ್ ಮಾತಾ ಕಿ ಜೈ. ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಸಮಾರೋಪ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ
ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿರುವ ಶ್ರೀ ನಾರಾಯಣ ಎಂ, ಅಧ್ಯಕ್ಷರು ಅಖಿಲ ಕೇರಳ ಯಾದವ ಸಭಾ ಕಾಸರಗೋಡು ತಾಲೂಕು, ಇವರು ಶುಭ ಹಾರೈಕೆಯ ನುಡಿಗಳಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸನ್ಮಾನ್ಯ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರು, ಹಾಗೆಯೇ ಕರ್ನಾಟಕ ಯಾದವ ಸಭಾ ಕೇಂದ್ರ ಸಮಿತಿಯ ಅಧ್ಯಕ್ಷರೂ ಆದ ಶ್ರೀ ಕೆ ಮಣಿಯಾಣಿಯವರಿರುವ ಶಾಸಕರೇ ಹಾಗೂ ಇತರ ಗಣ್ಯ ವ್ಯಕ್ತಿಗಳೇ, ಇವತ್ತು ನಾನು ಸಾಧಾರಣ 2.5 ಗಂಟೆಯ ಸಮಯಕ್ಕೆ ನಾನು ಇಲ್ಲಿಗೆ ತಲುಪಿದ್ದೇನೆ. ನಾನು ಇಲ್ಲಿಗೆ ಬರುವ ಸಂದರ್ಭದಲ್ಲಿ ಇಲ್ಲಿ ಯಾದವರು ಯಾದವಿಯರು ಹಲವು ಸಂಖ್ಯೆಯಲ್ಲಿ ಹಲವು ಮಂದಿ ಇಲ್ಲಿದ್ದರು. ಆದರೆ ಈಗ ಸಂಖ್ಯೆ ಸ್ವಲ್ಪ ಕಡಿಮೆಯಾಗ್ತಾ ಇದೆ. ಅದು ನಿಮಗೆ ಗೊತ್ತಿರ್ಬೋದು. ಅಂದರೆ ಒಂದು ಕ್ಲಾಸಿನಲ್ಲಿ ಅಂದರೆ ಸಂಜೆ ಅಂದರೆ ಶಾಲೆ ಬಿಡುವ ಹೊತ್ತಿಗಿಂತ ಮೊದಲನೇ ಕ್ಲಾಸ್ ತೆಗೆಯುವ ಅಧ್ಯಾಪಕನಿಗೆ ಕ್ಲಾಸ್ ಒಗೆಯುವುದಂದರೆ ಅದು ಬಹಳ ಕಷ್ಟ. ಯಾಕೆಂದರೆ ಅವರ ಗಮನವೆಲ್ಲ ಮನೆಯ ಕಡೆಗೆ ಇರ್ತದೆ. ಹಾಗೆಯೇ ಈ ಸಮಾರಂಭದ ಕೊನೆಗೆ ಭಾಷಣ ಮಾಡುವುದೆಂದರೂ ಸಹ ಹಾಗೆಯೇ ಕಷ್ಟದ ಕೆಲಸವೇ ಅಂತೇಳಿ ನನಗೆ ಅನ್ನಿಸ್ತದೆ. ಏನೇ ಆಗಲಿ, ನಿಮ್ಮನ್ನೆಲ್ಲ ಕಾಣುವಾಗ ಕಾಸರಗೋಡು ಯಾದವ ಸಭೆಯ ಆ ಪ್ರೆಸಿಡೆಂಟ್ ಎಂಬ ನೆಲೆಯಲ್ಲಿ ನಿಮ್ಮನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ. ನೀವು ಹಲವು ದಿನಗಳಿಂದ ಇದಕ್ಕಾಗಿ ಈ ಒಂದು ಕಾರ್ಯಕ್ರಮ ಬೇಕಾಗಿ ಹಲವು ವಿಧದಲ್ಲಿ ನೀವು ಶ್ರಮಿಸಿದ್ದೀರಿ. ಅದು ನಿಮ್ಮನ್ನೆಲ್ಲ ಕಾಣುವಾಗ ನಮಗೆ ಅದು ಕಂಡುಬರುತ್ತದೆ. ಏನೇ ಆಗಲಿ, ನಾವು ನಮ್ಮ ವಂಶದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಜನಿಸಿದ ಅದು ನಮಗೆಲ್ಲರಿಗೂ ಒಂದು ಮಹಾಭಾಗ್ಯ ಸಂಗತಿಯಾಗಿದೆ. ಹಾಗೆಯೇ ಕೃಷ್ಣನು ಹೇಳಿಕೊಟ್ಟಂತಹ ಆ ರೀತಿಯಲ್ಲೇ ನಮ್ಮ ಯಾದವರೆಲ್ಲ ನಡೆಯುತ್ತಾರೋ ಎಂಬುದನ್ನು ನೀವು ಅದನ್ನು ಅರ್ಥ ಮಾಡಿಕೊಂಡು ಹೇಗೆ ಇದ್ದೀರಾ ಆ ರೀತಿಯಲ್ಲೇ ನೀವು ನಡೀತೀರಾ ಎಂಬುದನ್ನು ಸಹ ನೀವು ಚಿಂತಿಸಬೇಕಾಗ್ತದೆ. ಧೈರ್ಯಗೆಟ್ಟು ನಾವು ಸಾಧಾರಣ ಯಾವುದಕ್ಕಾದರೂ ಒಂದು ದಿಕ್ಕು ಹೊರಡುವಾಗ ನಾವು ಸಧೈರ್ಯವಾಗಿ ನಮಗೆ ಮುಂದಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಾಗ ನಾವು ಅರ್ಜುನನಿಗೆ ಶ್ರೀಕೃಷ್ಣನು ಬೋಧಿಸಿದಂತಹ ಆ ಭಗವದ್ಗೀತೆಯನ್ನು ನೆನಪೇ ತಂದುಕೊಂಡೇ ಸಾಕು. ಎಂಥವನಾದರೂ ಆ ಧೈರ್ಯಗೊಂಡಿರುವಾಗ ಸಮಯದಲ್ಲಿ ಆ ಭಗವದ್ಗೀತೆಯನ್ನು ಓದಿದರೆ ಅವನಿಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತದೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗೆ ಇಲ್ಲಿ ನೋಡುವಾಗ ನಮಗೆ ತಾಯಂದಿರನ್ನು ಸ್ವಲ್ಪ ನಮಗೆ ಅವರ ಮುಖ ನೋಡಿ ಮಾತಾಡಲಿಕ್ಕೆ ಆಗುವಂಥ ಸಂದರ್ಭ ಅಲ್ಲ, ಅದು ತುಂಬ ದೂರವಾಗಿದ್ದೀರಿ ನೀವು. ಹಾಗೆ ಇಲ್ಲಿ ಸ್ವಲ್ಪ ಯುವಕರು ಇದ್ದಾರೆ. ಏನೇ ಆಗಲಿ, ಆಗಿನ ನಮ್ಮ ಸುಪ್ರೀತರವರ ಮಾತನ್ನು ಕೇಳಿ ಅದು ತುಂಬ ನಿಮಗೆ ಅಂದರೆ ಬಹಳ ಇಷ್ಟವಾಗಿದೆ ನನಗೆ. ಆ ಮಾತು ಕೇಳಿ ನಾವು ಸಂಘಟನೆಯನ್ನು ಹೇಗೆ ಬಲಪಡಿಸಬೇಕು ಎಂಬುದಾಗಿ, ನಾವು ಹೇಗಿರಬೇಕು ಯಾದವರು ಎಂಬ ಬಗ್ಗೆ ಅವರು ಚೆನ್ನಾಗಿ ಮಾತಾಡಿದ್ದಾರೆ. ಏನೇ ಆಗಲಿ, ನನಗೆ ನಮ್ಮ ಮಾತೆಯರಲ್ಲಿ 1-2 ಮಾತುಗಳನ್ನು ಹೇಳಲಿಕ್ಕಿರುವುದೇನೆಂದರೆ, ಕನ್ನಡ ಅಷ್ಟು ಒಳ್ಳೆದಿರಲಿಕ್ಕಿಲ್ಲ. ಯಾಕೆಂದರೆ ನಾನು ಹೆಚ್ಚಾಗಿ ಮಲಯಾಳದಲ್ಲೇ ಮಾತನಾಡುವುದು. ಆದ ಕಾರಣ ಸ್ವಲ್ಪ ಕನ್ನಡದಲ್ಲಿ ಮಾತಾಡುವಾಗ ಸ್ವಲ್ಪ ತೊಂದರೆ ಆಗ್ತದೆ. ಏನೇ ಆಗಲಿ, ನಾವು ಮಹಾಭಾರತದಲ್ಲಿ 2 ಮಾತೆಯರು ನಾವು ಕಾಣ್ತಾ ಇದ್ದೇವೆ. ಒಬ್ಬರು ಕುಂತಿ, ಮತ್ತೊಬ್ಬರು ಗಾಂಧಾರಿ. ಆದರೆ ಗಾಂಧಾರಿಯ 100 ಮಕ್ಕಳು ತೀರಿ ಹೋದರು ಅಲ್ಲ, ಯುದ್ಧದಲ್ಲಿ ಎಲ್ಲರೂ ಸತ್ತು ಹೋದರು. ಕಾರಣವೇನು? ಗಾಂಧಾರಿ ತನ್ನ ಗಂಡನಿಗೆ ಕಣ್ಣು ಕಾಣುವುದಿಲ್ಲ ಅಂತ ಹೇಳಿ ಗಾಂಧಾರಿಯವರು ಹಾಗೆ ಕುರುಡನಾಗೆ ಬಟ್ಟೆಯನ್ನು ಕಣ್ಣೇ ಕಟ್ಟಿಕೊಂಡು ಕುರುಡನಾಗಿ ಅಭಿನಯಿಸಿದಳು. ಆ ಸಮಯದಲ್ಲಿ ಅವಳಿಗೆ ತನ್ನ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ, ಒಬ್ಬ ಒಳ್ಳೆಯ ಪೌರರನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಅದರಿಂದಾಗಿ ಈ 100 ಪಾಂಡವರು ಸಹ ಅದರಿಂದಾಗಿ ಅವರು ತೀರಿಕೊಳ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ. ಹಾಗೆಯೇ ಕುಂತಿದೇವಿ ಏನು ಮಾಡ್ತಾಳೆ, ಪಾಂಡು ತೀರಿ ಹೋಗಿದ್ದರು ಆ 5 ಮಂದಿ ಮಕ್ಕಳನ್ನು ಆ ತಂದೆಯ ಕೊರತೆಯನ್ನು ನೋಡದೆ ಅವರನ್ನು ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿ ಬೆಳೆಸ್ತಾಳೆ. ಅದರ ಫಲ ಆ ಮಕ್ಕಳಿಗೆ ಸಿಗ್ತದೆ. ಹಾಗೆಯೇ ನನಗೆ ತಾಯಂದಿರತ್ತ ಹೇಳಿಕ್ಕಿರುವುದೇನೆಂದರೆ, ನಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸುವಂತಹ, ಅವರನ್ನು ಒಳ್ಳೆಯ ಬುದ್ಧಿವಂತರನ್ನಾಗಿ ಹಾಗೆಯೇ ಒಳ್ಳೆಯ ಸಂಸ್ಕಾರವಂತರಾಗಿ ಬೆಳೆಸುವಂತಹ ಆ ಒಂದು ಕರ್ತವ್ಯ ತಂದೆಯವರಿಗಿಂತ ಹೆಚ್ಚು ನಮ್ಮ ತಾಯಂದಿರಿಗೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಇಷ್ಟೇ ತಾಯಂದಿರಿಗೆ ಹೇಳುವಂತಹ ಮಾತು. ಏನೇ ಆಗಲಿ, ನಾನು ಹೆಚ್ಚೇನು ಮಾತಾಡುವುದಿಲ್ಲ. ತುಂಬ ಮಾತಾಡಿರುವಂತಹ ಒಂದು ಭಾಷಣಗಾರ ಏನು ನಾನಲ್ಲ. ಆದರೆ
ತಿಳಿದ ಮಟ್ಟ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನನಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಬರಲು ಹಾಗೂ ನನಗೆ ಇಲ್ಲಿ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಸಮಿತಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು ರಿಜಿಸ್ಟರ್ಡ್ ಆಯೋಜನೆ ಮಾಡಿದಂಥ ಜಿಲ್ಲಾ ಯಾದವ ಸಮ್ಮೇಳನ 2025 ಇದರ ಸಮಾರಂಭದ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ಕರ್ನಾಟಕ ಯಾದವ ಸಭಾದ ಅಧ್ಯಕ್ಷರಾಗಿರುವಂಥ ಎ.ಕೆ. ಮನಿಯಾನಿಯವರೇ, ಪುತ್ತೂರು ತಾಲೂಕು ಸಮಿತಿಯ ಅಧ್ಯಕ್ಷರು ಆತ್ಮೀಯರಾಗಿರುವಂಥ ಶಿವಪ್ರಸಾದ್ ಪಾನಾಜೆ ಅವರೇ, ಅಖಿಲ ಕೇರಳ ಯಾದವ ಸಭಾದ ಅಧ್ಯಕ್ಷರಾದಂಥ ನಾರಾಯಣ ಎಂ ಅವರೇ, ಪಾನಾಜೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಶ್ರೀಮತಿ ಜಯಶ್ರೀ ಅವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ಸದಾನಂದ ಕಾವೂರ್ ಅವರೇ, ಕೋಶಾಧಿಕಾರಿ ಅಂತ ಚಂದ್ರಶೇಖರ್ ಅವರೇ, ಕರುಣಾಕರ್ ಅವರೇ, ಕೃಷ್ಣ ಬಿ ಪಡೀಲ್ ಅವರೇ, ಅಶೋಕ್ ಕುಮಾರ್ ಅಮೆ ಅವರೇ, ಸುಧಾಮಿ ಅಲೇಟಿ ಅವರೇ, ರಾಧಾಕೃಷ್ಣ ಅವರೇ, ಸಂಜೀವ್ ಮನಿಯಾನಿ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಯಾದವ ಬಂಧುಗಳೇ, ಈ ಊರಿನ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನಾನು ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಬರಬೇಕಿತ್ತು. ಇವತ್ತು ಅನಿರೀಕ್ಷಿತ ಕಾರ್ಯಕ್ರಮದಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಬೆಳ್ತಂಗಡಿಗೆ ಬಂದ ಕಾರಣ 1:30-2 ಗಂಟೆಗೆ ಊಟಕ್ಕೆ ಆದರೂ ನಿಮ್ಮ ಜೊತೆ ಸೇರ್ಕೋಬೋದು ಅಂತ ತಿಳ್ಕೊಂಡಿದ್ದೆ. ಅಲ್ಲಿಂದ ಹೊರಡುವಾಗಲೇ ಅವರು ಇನ್ನೂ ಹೋಗಲಿಲ್ಲ, ಅಲ್ಲಿಂದ ಊಟನೂ ಮಾಡಿಲ್ಲ, ಸ್ವಲ್ಪ ಏನೋ ಅಲ್ಲಲ್ಲಿ ಹೊಟ್ಟೆಗೆ ಹಾಕ್ಕೊಂಡು ಸೀದಾ ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ. ತಡವಾಗಿ ಬಂದಿದ್ದಕ್ಕೆ ನಿಮ್ಮ ಹತ್ರ ಕ್ಷಮೆಯನ್ನು ಕೇಳ್ತೇನೆ. ಶ್ರೀಪ್ರಸಾದ್ ಪಾನಾಜಿ ಅವರು ಹೇಳ್ತಾ ಇದ್ರು, ಆಗ ಅಂತೂ ಬತ್ತಾರತ್ತ ಇಂಕ್ಲಿಗೆ ಬನೀ ತೀರ್ನ ಮಿತ್ತು ಬರ್ಪರ ಇಜ್ಜ ಅಂದ ಕೋಪ ಇತ್ತೇನೆ. ಅದೀಗ ಬಂದ್ರಲ್ಲ, ಅಟ್ಲೀಸ್ಟ್ ಈ ಕಾರ್ಯಕ್ರಮಕ್ಕೆ ನೀವು ಸಾಕ್ಷಿ ಆಗಿದ್ದೀರಲ್ಲ ಅಂತ ಉಲ್ಲೇಖವನ್ನು ಮಾಡಿದರು. ಒಳ್ಳೆಯ ಕಾರ್ಯಕ್ರಮ. ಎಲ್ಲ ಸಂಘಟನೆಗಳು, ಎಲ್ಲ ಒಂದು ಜಾತಿಯವರಿಗೂ ಕೂಡ ಒಂದು ಸಂಘಟನೆ ಬೇಕು. ಈಗ ನೀವು ಗೊತ್ತಿರ್ಬೋದು, ಎಲ್ಲ ಯಾವ ಜಾತಿಯವರಿಗೆ ಸಂಘಟನೆ ಇಲ್ಲ, ಎಲ್ಲ ಜಾತಿಯಲ್ಲೂ ಸಂಘಟನೆ ಇದೆ. ನಮ್ಮ ಜಾತಿಯವರಿಗೆ, ನಮ್ಮ ಕುಟುಂಬದವರಿಗೆ, ನಮ್ಮ ಯಾರಿಗಾದರೂ ತೊಂದರೆ ಆಗಿದೆ, ಯಾವ ಒಂದು ಜಾತಿಯನ್ನು ನೀವು ತಗೊಳ್ಳಿ, ಅದರಲ್ಲಿ ಎಲ್ಲಿಯೂ ಶ್ರೀಮಂತರು ಎಲ್ಲರೂ ಇಲ್ಲ, ಕಷ್ಟದಲ್ಲಿದ್ದವರು ಇದ್ದೇ ಇರ್ತಾರೆ. ಅವ್ರಿಗೆ ಯಾವುದಾದ್ರೂ ಸಹಾಯವನ್ನು ಮಾಡಬಹುದಾ? ಆ ಜಾತಿಯವರಿಗೆ ಏನಾದರೂ ತೊಂದರೆಗಳಾದರೆ, ಇಲ್ಲ ಅವರ ಪ್ರದರ್ಶನವನ್ನು ತೋರಿಸಲಿಕ್ಕೆ, ಈಗ ಯಾವ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಾರ ಶಕ್ತಿಯನ್ನು ತೋರಿಸಬೇಕಿದ್ರೂ ಆ ಜಾತಿಯವರ ಒಂದು ಸಂಘಟನೆ ಬೇಕಾಗ್ತದೆ. ಅದರ ಮುಖಾಂತರ ಶಕ್ತಿಯನ್ನು ತೋರಿಸ್ಬೋದು. ಈಗ ನಾನು ಬರುವಾಗ ತಡ ಇದನ್ನ ಆಗ ಈಗ ಭಾಷಣ ಮಾಡಿದ ನಾರಾಯಣ ಅವರು ಹೇಳಿದರು, ಆಗ ಭಾರಿ ಜನ ಇದ್ದು, ಈಗ ಜನ ಕಡಿಮೆ ಆಗಿ, ಅದು ಸಾಯಂಕಾಲ ಆಗುವಾಗ ಈಗ ಹಾಲು ಕರೀಲಿಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಒಂದೊಂದು ಹಸು ಎಲ್ಲ ಸಾಕ್ತಾರೆ ಮಹಿಳೆಯರು, ಮತ್ತು ಅದನ್ನು ಕರೆಯುವುದಕ್ಕೆ, ಅದನ್ನು ಹಾಲು ಕರೀಲಿಕ್ಕೆಲ್ಲ ಕೆಲಸ ಇರ್ತದೆ, ಹಾಗೆ ಹೋಗಿರ್ಬೋದು. ಅಂತೂ ನಿಮ್ಮ ಒಂದು ಸಮಿತಿಯ ಮುಖಾಂತರ ನಮ್ಮ ಸಂಘಟನೆ ಇದೆ ಅನ್ನೋದನ್ನು ತೋರಿಸಿಕೊಳ್ಳುವಂಥದ್ದು. ಈಗ ಎಲ್ಲ ನಡೆಯುವಂಥದ್ದು ಜಾತಿ ವಿಚಾರದಲ್ಲೇ ನಡೆಯುವಂಥದ್ದು. ಎಲ್ಲ ನೀವು ರಾಜಕೀಯದಿಂದ ಹಿಡಿದು ಎಲ್ಲಿ ಹೋದರೂ ಕೂಡ ಅವರ ಶಕ್ತಿ ಎಷ್ಟಿದೆ ಅಂತ ತೋರಿಸುವಂಥದ್ದು, ನಾವು ತೋರಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು. ಅದರಲ್ಲಿ ಮತ್ತು ಆ ಸಮಾಜದಲ್ಲಿ ಕಷ್ಟದಲ್ಲಿರುವಂಥವರ ಕಣ್ಣೀರು ಒರೆಸುವಂಥ ಕೆಲಸ ಕೂಡ ಸಂಘಟನೆಗಳ ಮುಖಾಂತರ ಮಾಡುವಂಥ ಕೆಲಸವನ್ನು ಮಾಡಬಹುದು. ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವಂಥದ್ದು, ನಮ್ಮ ಮಕ್ಕಳಿಗೆ ಒಂದು ಸಮಾಜದಲ್ಲಿ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಸಂಘಟನೆ ಮುಖಾಂತರ ಮಾಡುವಂಥ ಕೆಲಸಗಳನ್ನು ಮಾಡಬಹುದು. ನನಗೂ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಶ್ರೀಪ್ರಸಾದ್ ಅವರು ಯಾವಾಗಲೂ ಹೇಳ್ತಾರೆ, ನಮಗೆ ಸ್ವಲ್ಪ ಸರಕಾರದಿಂದ ಪ್ರಯೋಜನಗಳು ಏನಾದರೂ ಸಭಾಭವನಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಕಳೆದ 2 ವರ್ಷದಲ್ಲಿ ಸರಕಾರದಿಂದ ಯಾವುದೇ ಸಭಾಭವನಕ್ಕೆ ಹಣವನ್ನು ಮಂಜೂರು ಮಾಡಲಿಲ್ಲ. ಯಾಕಂತೇಳಿದ್ರೆ ಈ ಹಿಂದೆ ಸುಮಾರು ಸಭಾಭವನಕ್ಕೆ ಮಂಜೂರು ಮಾಡಿದ ಹಣಗಳು ಇವತ್ತಿನವರೆಗೆ ಅವರಿಗೆ ಕೈ ಸೇರಿಲ್ಲ. ಅದಕ್ಕೆ ಮುಖ್ಯಮಂತ್ರಿಯವರು ಒಮ್ಮೆ ಒಂದು ಹಳೆಯದು ಯಾವುದೆಲ್ಲ ಇದೆ ಅದನ್ನು ಮುಗಿಸಿ ಹೊಸ ಯೋಜನೆಗಳನ್ನು ಮಾಡಬೇಕು ಅನ್ನೋ ಉಲ್ಲೇಖ ಮಾಡಿದ್ದಾರೆ. ಅದರಿಂದ ಮುಂದಿನ ದಿವಸಗಳಲ್ಲಿ ನಿಮ್ಮ ಬೇಡಿಕೆಗೆ ಕೂಡ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಪುತ್ತೂರಿನಿಂದ ಶಾಸಕನ ನೆಲೆಯಲ್ಲಿ ಯಾವುದೇ ವಿಚಾರಗಳಿದ್ದರೆ ನಿಮ್ಮ ಬೆನ್ನ ಹಿಂದೆ ನಿಂತು ನಾನು ಸಹಾಯವಾಗಿ ನಿಮ್ಮ ಬೆನ್ನ ಹಿಂದೆ ನಿಂತು ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನಮ್ಮಿಂದ ಕೆಲಸವನ್ನು ಪಡ್ಕೊಳ್ಳುವ ಕೆಲಸ ನಮಗೆ ಅಂದರೆ ಒಂದು ದಿವಸಕ್ಕೆ ಒಂದು ಧರ್ಮದ
ಒಂದು ಜಾತಿಯವರ ಕಾರ್ಯಕ್ರಮಕ್ಕೆ ಹೋದರೆ ಸುಮಾರು ಜನ ಜಾತಿಯವರ ಕಾರ್ಯಕ್ರಮಕ್ಕೆ ಹೋಗಿ ಎಲ್ಲ ಕಡೆ ಬೇಡಿಕೆಗಳು ಇದ್ದೇ ಇರ್ತದೆ. ಆದರೆ ನಮ್ಮ ಹತ್ತಿರ ನಿಮ್ಮ ಸಮಾಜ ನನ್ನ ಹತ್ತಿರದಿಂದ ಚುನಾವಣಾ ಸಮಯದಲ್ಲಿ ನನಗೆ ಆಶೀರ್ವಾದ ಮಾಡಿದ ಸಮಾಜದಲ್ಲಿ ನಿಮ್ಮ ಸಮಾಜ ಕೂಡ ಇದೆ ಅನ್ನೋದು ನನ್ನ ಹೃದಯದಲ್ಲಿ ಇದೆ. ಖಂಡಿತ ನಿಮ್ಮ ಹಿಂದೆ ಅಶೋಕ್ ರೈ ಯಾವಾಗಲೂ ಇದ್ದಾನೆ. ನೀವು ಅಶೋಕ್ ರೈ ಕೂಡ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ಆಶೀರ್ವಾದ ಮಾಡಬೇಕು. ನಿಮ್ಮ ಶುಭ ಹಾರೈಕೆಗಳು ಇರಲಿ. ನಿಮ್ಮ ಬೇಡಿಕೆಗಳಿದ್ದರೆ ಮುಂದಿನ ದಿವಸಗಳಲ್ಲಿ ಅದನ್ನು ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನುವ ವಿಚಾರವನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಕರೆದ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ, ಇವತ್ತು ಬೆಳಗಿಂದ ತುಂಬ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಬಾಕಿ ಇದೆ. ವಕೀಲರ ತಂಡದ ಒಂದು ಕ್ರಿಕೆಟ್ ಪಂದ್ಯಾಟ ಮಂಗಳೂರಲ್ಲಿ ನಡೆಯುತ್ತಾ ಇದೆ. ತುಂಬ ಕಾರ್ಯಕ್ರಮಗಳು, ಆನಂತರ ಪೆರುವೈಗೆ ಹೋಗಲಿಕ್ಕಿದೆ, ವಿಟ್ಲಕ್ಕೆ ಹೋಗಲಿಕ್ಕಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬರಲಿಕ್ಕಿದೆ. ದಯಮಾಡಿ ನನ್ನನ್ನು ಬೇಗ ಹೋಗಲಿಕ್ಕೆ ನೀವು ಅನುವು ಮಾಡಿಕೊಡಬೇಕು ಅಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಈ ಒಂದು ನಮ್ಮ ಯಾದವ ಜಿಲ್ಲಾ ಸಮ್ಮೇಳನ ಯಶಸ್ವಿಯಾಗಬೇಕು ಅಂತಾದರೆ ಇದಕ್ಕೆ ಪೂರ್ವಭಾವಿಯಾಗಿ ಒಂದು ಕ್ರೀಡಾಕೂಟ ಆಯೋಜನೆಯನ್ನು ಮಾಡಿದ್ದೆವು. ಈ ಕ್ರೀಡಾಕೂಟದ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ಇಟ್ಟಿದ್ದೇವೆ. ಆದರೆ ಶಾಸಕರು ತುರ್ತು ಕಾರ್ಯಕ್ರಮಕ್ಕೆ ತೆರಳುವ ಕಾರಣ ಅದನ್ನು ನಂತರ ಇಡ್ತೇವೆ. ಆದರೆ ಆ ಕ್ರೀಡಾಕೂಟ ಯಶಸ್ವಿ ಆಗಬೇಕು ಅಂತಾದರೆ ಅದರ ಹಿಂದೆ ಶ್ರಮಪಟ್ಟವರು ನಮ್ಮ ದೈಹಿಕ ಶಿಕ್ಷಕರಾದಂತಹ ಶ್ರೀಯುತ ಕೃಷ್ಣ ಪ್ರಸಾದ್ ಬೆಟ್ಟಂಪಾಡಿ ಅವರು ಶಾಸಕರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ನಮ್ಮೂರಿನ ಅತ್ಯಂತ ಹೆಮ್ಮೆ ಅಳಿಕೆ ವಿದ್ಯಾಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಕರಾಗಿರುವಂತಹ ಶ್ರೀ ಪವನ್ ಯಾದವ್ ಇವರು ಕೂಡ ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ಈಗಾಗಲೇ ಜಿಲ್ಲಾ ದೈಹಿಕ ಶಿಕ್ಷಕರ ಗ್ರೇಡ್ 1 ಇದರ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಕರುಣಾಕರ ಮಣಿಯಾಣಿಯವರು ಕೂಡ ಈಗ ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಈ ಕ್ರೀಡಾಕೂಟದ ಯಶಸ್ವಿಗೆ ಶ್ರಮವಹಿಸಿದ್ದಕ್ಕೆ ಅವರು ಕೂಡ ಗೌರವವನ್ನು ಸ್ವೀಕಾರ ಮಾಡಬೇಕು ಅನ್ನುವಂತಹ ಕೋರಿಕೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು ಎಲ್ಲ ಕಡೆ ಬ್ಯಾನರ್ಗಳನ್ನು ಅಳವಡಿಸುವಾಗ ಆಗಿರ್ಬೋದು ಅಥವಾ ಇನ್ವಿಟೇಷನನ್ನು ಮಾಡುವಾಗ ಭಾಳಷ್ಟು ಜನ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂತೇಳಿದರೆ ಅದು ಆ ಯಾದವ ಜಿಲ್ಲಾ ಸಮ್ಮೇಳನ ಅಂತೇಳಿ ಬರೆದಂಥ ಒಂದು ಫಾಂಟ್ ಅದು ಎಲ್ಲರ ಮನಸ್ಸನ್ನು ತಟ್ಟಿದೆ. ಅದನ್ನು ಬರೆದವರು ಯಾರು ಅಂತ ಕೇಳಿದರೆ ಅದರಲ್ಲಿ ಕೈಚಳಕ ಇರೋದು ನಮ್ಮ ಊರಿನ ಹೆಮ್ಮೆಯ, ನಮ್ಮ ಸಮುದಾಯದ ಹೆಮ್ಮೆಯ ಪ್ರೇಮರಾಜ್ ಆರ್ಲಪ್ಪದವು ಇವರು ಈ ಒಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ಯಾಕೆಂತೇಳಿದರೆ ಅನೇಕ ದೈವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಎಲ್ಲ ಒಂದು ವಿಶಿಷ್ಟವಾಗಿ ಅದನ್ನು ಡಿಸೈನ್ ಮಾಡುವವರು ಪ್ರೇಮರಾಜ್ ಆರ್ಲಪ್ಪದವರು, ನಮ್ಮ ಸಮುದಾಯದವರು. ಅವರನ್ನು ನಾವು ಅತ್ಯಂತ ಪ್ರೀತಿಯಿಂದ ಶಾಸಕರಿಂದ ಗೌರವವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇದು ಇನ್ನೊಂದು ವಿಶೇಷತೆ ಇದೆ. ಗೌರವಾನ್ವಿತ ಶಾಸಕರೇ, ಪಾಣಾಜೆ ಅಂತ ಹೇಳಿದರೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರಿ, ನನ್ನ ಕೋಡಿಂಬಾಡಿ ಊರು ಬೇರೆಲ್ಲ, ಪಾಣಾಜೆ ಊರು ಬೇರೆಲ್ಲ. ಯಾಕೆಂತೇಳಿದರೆ ಪಾಣಾಜೆಯಲ್ಲಿ ಯಾವುದೇ ಪಕ್ಷ ಜಾತಿ ಧರ್ಮ ಇರಲಿ, ಏನಾದರೂ ಸಂಭ್ರಮ ಅಂತ ಬರುವಾಗ ಎಲ್ಲರೂ ಒಂದೇ ಮನಸ್ಸಿನಿಂದ ಒಗ್ಗಟ್ಟಿನಿಂದ ದುಡಿತಾರೆ. ಬಹುಶಃ ಈ ಸಮ್ಮೇಳನ ಯಶಸ್ವಿ ಆಗಬೇಕು ಅಂತಾದರೆ ಅದರಲ್ಲಿ ನಮ್ಮ ಸಮುದಾಯದ ಜೊತೆಗೆ ನಮ್ಮ ಸಮುದಾಯದ ಯುವ ಮಿತ್ರ ಕಾರ್ಯಕ್ರಮ ಮಾಡ್ತಾನೆ ಅಂತ ಹೇಳಿ ನಮಗೆ ಶಕ್ತಿಯನ್ನು ಕೊಟ್ಟವರು ಚಂದ್ರ AB ಅವರು ನಮ್ಮ ಜೊತೆ ಇದ್ದಾರೆ. ಯಾಕೆಂತೇಳಿದರೆ ಅವರು ಬೇರೆ ಸಮುದಾಯದವರಾಗಿರ್ಬೋದು, ಆದರೆ ಇದು ನಮ್ಮ ಯುವ ಮಿತ್ರರು ಮಾಡುವ ಕಾರ್ಯಕ್ರಮ ಅಂತೇಳಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ಪ್ರೇಮರಾಜ್ ಆರ್ಲಪ್ಪದವರು ವಿಶಿಷ್ಟ ರೀತಿಯಾದಂಥ ಒಂದು ಇದರ ಏನು ಯಾದವ ಜಿಲ್ಲಾ ಸಮ್ಮೇಳನ ಇದನ್ನು ಬರೆದಂಥವರು, ಅವರಿಗೆ ಕೃತಜ್ಞತೆಗಳನ್ನು ಗೌರವವನ್ನು ಸಲ್ಲಿಸ್ತಾ ಮುಂದೆಯೂ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಚಲನಚಿತ್ರಗಳಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿ ದುಡಿಯುವವರು ಇವರು. ಅದೇ ರೀತಿ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ನಾವು ರಂಜಿತ್ ತಲಪಾಡಿ ನಮಗೆ ಪೋಸ್ಟರ್ ಡಿಸೈನ್ ಸರ್ ಇವತ್ತು ಇನ್ನು 3 ದಿವಸ, ಇನ್ನು 2 ದಿವಸ. ಯಾಕೆಂತೇಳಿದರೆ ಪ್ರತಿಯೊಬ್ಬರನ್ನು ತಲುಪುವಂಥ ಕಾರ್ಯ ಆಗಬೇಕು. 10 ವರ್ಷದ ನಂತರ ನಾವು ಜಿಲ್ಲಾ ಸಮ್ಮೇಳನ ಮಾಡ್ತಾ ಇದ್ದೇವೆ. ಈ ಪೋಸ್ಟರ್ ಡಿಸೈನನ್ನು ಮಾಡ್ತಾ ಇದ್ದವರು ರಂಜಿತ್ ತಲಪಾಡಿ ಅವರು. ನಾವು ಹೇಳಿ ಅಲ್ಲ, ಅವರು ಸ್ವ-ಇಚ್ಛೆಯಿಂದ ಅದನ್ನು ಮಾಡ್ತಾಯಿದ್ರು. ಅವರನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ನಿರಂತರವಾಗಿ ಕ್ರೀಡಾಕೂಟದ ಜೊತೆಯಾದವರು ನಮ್ಮ ಶಿವ ಪ್ರಸಾದ್ ತಲಪಾಡಿ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆಗೆ ಇದ್ದವರು ಚಂದ್ರ AB ಅವರು. ಈಗಾಗಲೇ ನಾನು ಉಲ್ಲೇಖ ಮಾಡಿದಾಗೆ ಸಮುದಾಯ ಬೇರೆ ಆಗಿರ್ಬೋದು, ಆದರೆ ಒಂದೇ ಮನಸ್ಸಿನಿಂದ ನಮ್ಮ ಜೊತೆಗಿದ್ದವರು. ಇವತ್ತು ಬೆಳಿಗ್ಗೆ ಸ್ವಲ್ಪ ಮಳೆ ಬಂತು, ಏನೋ ಮನಸ್ಸಿನಲ್ಲಿ ಆತಂಕ ಇತ್ತು, ಆದರೆ ಚಂದ್ರ AB ಅವರು ಮತ್ತು ಅವರ ತಂಡ ಇಲ್ಲಿ ಜೊತೆಯಾಗಿದ್ದರು. ಅವರು ವೇದಿಕೆಗೆ ಬರಬೇಕು. ಅದೇ ರೀತಿ ಸಂತೋಷ್ ರೈ ಕೋಟೆಯವರು ನಾವು ಹೇಳಿದ ಸಂತೋಷ್ ರೈ ಕೋಟೆ ಆದರೂ ಕೂಡ ನಮ್ಮ ಜೊತೆಗಿದ್ದರು, ಅವರನ್ನು ಗೌರವಿಸಬೇಕು. ಅದೇ ರೀತಿ ನಮ್ಮ ಜೊತೆ ಹರಿಪ್ರಸಾದ್ ಆರ್ಲಪ್ಪದವು ಇವರು ಕೂಡ ನಮ್ಮ ಜೊತೆಗೆ ಬಂದು
ಇದನ್ನು ಸ್ವೀಕರಿಸಬೇಕು. ಇನ್ನೊಂದು ಪ್ರಕಾಶ್ ಕುಲಾಲ್ ಅವರು ನಮ್ಮ ಜೊತೆಗಿದ್ದರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರದೀಪ್ ಬಾಜುಗುಳಿ ಅವರು, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಆ ಕೆಲಸದ ಕಾರ್ಯಕ್ರಮಗಳ ಒತ್ತಡ ಮಧ್ಯೆ ಇದ್ದದಕ್ಕೆ ಶಾಸಕರಿಗೆ ನಾವು ಚಿರಋಣಿಯಾಗಿದ್ದೇವೆ. ನಮ್ಮ ಸಮುದಾಯದ ಜೊತೆಗೆ ನೀವಿದ್ದೀರಿ ಅನ್ನುವ ಮಾತನ್ನು ಹೇಳ್ತಾ, ಸರಕಾರಕ್ಕೆ ನಮ್ಮ ಧ್ವನಿಯನ್ನು ಮುಟ್ಟಿಸ್ತೀರಿ ಅನ್ನುವ ಮಾತನ್ನು ಹೇಳ್ತಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದೀಗ ಸಭಾಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಎ ಕೆ ಮಣ್ಯಾಣಿಯವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತೇಳಿ ಕೇಳಿಕೊಡ್ತಾ ಇದ್ದೇವೆ. ನಮ್ಮ ಆರಾಧ್ಯ ಮೂರ್ತಿಯಾದ ಶ್ರೀ ಗೋಪಾಲಕೃಷ್ಣ ದೇವರನ್ನು, ಅದೇ ಥರ ಈ ಸ್ಥಳದಲ್ಲಿ ಸ್ಥಳ ಸಾನ್ನಿಧ್ಯವಾದಂಥ ಶ್ರೀ ಉಳ್ಳಾಳ್ತಿ ಹಾಗೂ ಪರಿವಾರ ದೈವಗಳನ್ನು ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವರನ್ನು ಪ್ರಾರ್ಥಿಸುತ್ತಾ ಈ ಶುಭ ಸಂಜೆಯಲ್ಲಿ ನಾವೆಲ್ಲ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಅಂದರೆ ಇನ್ನು ನಾವು ಮೊನ್ನೆ 6ನೇ ತಾರೀಕಿಗೆ ನಡೆದಂಥ ಕ್ರೀಡೋತ್ಸವದ ಒಂದು ಪ್ರೈಸ್ನ್ನು ಕೊಡುವಂಥ ಸಂದರ್ಭ. ಅದಕ್ಕಿಂತ ಮುಂದೆ ಅಧ್ಯಕ್ಷೀಯ ಭಾಷಣ ಅಂತಲ್ಲಿ 2 ಮಾತಿನಲ್ಲಿ ಮುಗಿಸ್ತೇನೆ, ತುಂಬ ಏನು ಮಾತಾಡಲ್ಲ. ಯಾಕೆಂದರೆ ಬೆಳಗಿನಿಂದ ಈವರೆಗೆ ಮಾತಾಡಿದವರು ನಮ್ಮ ಯಾದವ ಸಮಾಜದ ಅತ್ಯುನ್ನತ ಪ್ರಶಂಸೆಯನ್ನು ಮಾಡಿದ್ದಾರೆ. ಅದೇ ರೀತಿ ನಾವೊಂದು ಆ ವಿಚಾರಗೋಷ್ಠಿಯಲ್ಲಿ ಕೂಡ ಅವರಿಬ್ಬರು ಕೂಡ ಮಂಡಿಸಿದ್ದಾರೆ. ಅದೇ ಬೇಕಾದಂಥ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ. ಅದೇನೇ ಇದ್ದರೂ ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಅಖಿಲ ಕೇರಳ ಯಾದವ ಸಭೆಯ ಅಧ್ಯಕ್ಷರಾದ ನಾರಾಯಣ ಮಣಿಯಾಣಿಯವರೇ, ಅದೇ ರೀತಿ ನಮ್ಮ ಈ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರೇ, ನಮ್ಮ ಜಿಲ್ಲೆಯ ಯಾದವ ಸಭೆಯ ಪದಾಧಿಕಾರಿಗಳೇ, ಅದೇ ರೀತಿ ನಮ್ಮ ಸಲಹಾ ಮಂಡಳಿಯ ಅಧ್ಯಕ್ಷರೇ, ಅದಲ್ಲದೆ ನಮ್ಮ 6 ತಾಲೂಕಿನ ಎಲ್ಲ ಅಧ್ಯಕ್ಷರು ಕೂಡ ವೇದಿಕೆಯಲ್ಲಿದ್ದೀರಿ. ನಿಮಗೆಲ್ಲರಿಗೂ ಕೂಡ ವಂದಿಸುತ್ತಾ, ಸಭೆಯ ಎದುರುಗಡೆ ಇರುವಂತಹ ನನ್ನ ಆತ್ಮೀಯ ಯಾದವ ಬಂಧುಗಳೇ, ನನ್ನ ಸ್ನೇಹಿತರೇ, ಅದಲ್ಲದೆ ನಮ್ಮ ಬಂಧುಗಳೇ, ಮಹಿಳೆಯರೇ, ಎಲ್ಲರಿಗೂ ನಿಮಗೆ ವಂದಿಸುತ್ತಾ, ಅಧ್ಯಕ್ಷೀಯ ಭಾಷಣ ಅಂತೇಳಿ ಹೇಳಿದರೆ ಏನೂ ಇದಿಲ್ಲ. ನಾವು ಸಾಧಾರಣ ಒಂದು 8 ವರ್ಷದಿಂದ ಹಿಂದೆ ಸುಳ್ಯದಲ್ಲಿ ಜಿಲ್ಲಾ ಸಮ್ಮೇಳನವನ್ನು ಆಯೋಜಿಸಿದ ಮೇಲೆ ನಮಗೆ ಆನಂತರ ಈ ಜಿಲ್ಲಾ ಸಮ್ಮೇಳನವನ್ನು ಆಯೋಜಿಸಲಿಕ್ಕೆ ಅದು ಪುತ್ತೂರಿನಲ್ಲಿ ಆಗಬೇಕಿತ್ತು. ಕಾರಣಾಂತರಗಳಿಂದ ಕೆಲವು ಕೊರೋನಾದ ಸಂದರ್ಭ ಬಂತು. ಆನಂತರ ನಮಗೆ ಒಂದು ಇಲೆಕ್ಷನ್, ಇದು ಚುನಾವಣೆ, ಮಹಾ ಚುನಾವಣೆ ಬಂತು. ಇದೆಲ್ಲವನ್ನು ಕಟ್ಟಿಕೊಂಡು ನಮಗೆ ಸರಿಯಾದ ದಿನವನ್ನು ನಿಗದಿಪಡಿಸಲಿಕ್ಕೆ ಆಗದ ಕಾರಣ ನಾವು ಗೊಂದಲದಲ್ಲಿದ್ದುಕೊಂಡಿರುವಾಗ ಈ ವರ್ಷವಾದರೂ ನಾವು ಏನಾದರೂ ಮಾಡಿ ಈ ಒಂದು ನಮ್ಮ ಮುಂದಿರುವಂಥ ಸವಾಲು ಏನಂತೇಳಿದರೆ ಜಿಲ್ಲಾ ಸಮ್ಮೇಳನವನ್ನು ಮಾಡಿಯೇ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನಕ್ಕೆ ನಾನು, ಅದೇ ರೀತಿ ನಮ್ಮ ಕೋಶಾಧಿಕಾರಿಗಳು, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಕಾರ್ಯಕಾರಿ ಮಂಡಳಿಯಲ್ಲಿ ನಾವೊಂದು ನಿರ್ಣಯವನ್ನು ತಗೊಂಡು ಎಲ್ಲ ತಾಲೂಕಿನ ಅಧ್ಯಕ್ಷರುಗಳನ್ನು, ಎಲ್ಲ ಪದಾಧಿಕಾರಿಗಳನ್ನು ಇದೇ ಆರ್ಲಪದವಿನಲ್ಲಿ ಸೇರಿಸಿ ನಾವೊಂದು ಪ್ರಥಮ ಸಭೆಯನ್ನು ಮಾಡಿದ್ದೆವು, ಸಮಾಲೋಚನಾ ಸಭೆ ಅಂತೇಳಿ. ಆದರೆ ಅದು ಸಮಾಲೋಚನಾ ಸಭೆ ಆಗಿರದೆ ನಮ್ಮ ನಿರ್ಣಾಯಕವಾದಂಥ ಒಂದು ಸಭೆಯಾಗಿತ್ತು. ಆ ಸಭೆಯಲ್ಲಿ ನಾವು ಎಲ್ಲವನ್ನು ಇವತ್ತು ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೋ ಇದನ್ನು ನಾವು ಆ ಒಂದೇ ದಿನದಲ್ಲಿ ನಾವೆಲ್ಲರೂ ಕೂತು ಈ ಥರ ಮಾಡೋದು ಅಂತ ಹೇಳಿಕೊಂಡು ನಾವೊಂದು ಕಾರ್ಯರೂಪಕ್ಕೆ ಬಂದು, ಆನಂತರ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಹೋಗಿ ನಾವು ಇದೇ ರೀತಿಯ ಸಮಾಲೋಚನೆ ಮಾಡಿ ಎಲ್ಲ ತಾಲೂಕಿನ ಪ್ರಾದೇಶಿಕದವರ ವಿಶ್ವಾಸವನ್ನು ತೆಗೆದುಕೊಂಡು ಇಂದಿನ ಈ ಸಭೆಯನ್ನು, ಈ ಸಮಾವೇಶವನ್ನು ಆಯೋಜಿಸಲಿಕ್ಕೆ ನಮ್ಮ ಪ್ರಯತ್ನವನ್ನು ಮಾಡಿದೆ. ಅದೇ ರೀತಿ ನಾವು ತುಂಬ ಮನೆಗಳಿಗೂ ಕೂಡ ನಾವು ಕೇಂದ್ರ ಸಮಿತಿಯಿಂದಲೂ ಕೂಡ ಹೋಗಿದ್ದೇವೆ. ಅದೇ ರೀತಿ ಪ್ರಾದೇಶಿಕದವರೊಟ್ಟಿಗೆ ಸೇರಿಕೊಂಡು ನಾವು ಆಮಂತ್ರಣ ಪತ್ರವನ್ನು ವಿತರಿಸಲಿಕ್ಕೆ ಹೋಗಿದ್ದೇವೆ. ಕೆಲವು ಕಡೆ ನಾವು ಸ್ವತಃ ಹೋಗಿ ಈ ಸಮಾರಂಭವನ್ನು ಆಯೋಜಿಸಲಿಕ್ಕೆ ತುಂಬ ಶ್ರಮಪಟ್ಟಿದ್ದೇವೆ. ಅದಲ್ಲದೆ ಇಷ್ಟು ಕಾರ್ಯಕ್ರಮ ಇಲ್ಲಿ ಇಷ್ಟು ಚೆಂದಾಗಿ ನಡಿಬೇಕಾದ್ರೆ ಇದರಲ್ಲಿ ಮುಖ್ಯವಾದ ಪಾತ್ರ ಯಾರ್ದು ಅಂತ ಹೇಳಿದರೆ ಈ ಅರ್ಲಪದಾವಿನ ಪ್ರಾದೇಶಿಕ ಸಮಿತಿಯವರು ಮತ್ತು ಪುತ್ತೂರಿನ ತಾಲೂಕಿನವರು ತುಂಬ ಶ್ರದ್ಧೆಯಿಂದ ನಾವು ಏನು ಹೇಳ್ತೇವೋ ಅಥವಾ ಅವರು ಏನು ಹೇಳ್ತಾರೋ ಅದನ್ನು ನಾವು ಚರ್ಚೆ ಮಾಡಿಕೊಂಡು ಯಾವ ಕುಂದುಕೊರತೆ ಇಲ್ಲದೆ ಕೂಡ ನಮಗೆ ನಡೆಸಲಿಕ್ಕೆ ಇವತ್ತಿನ ಈ ದಿನವನ್ನು ನಾವು ಇವತ್ತು ಈ ಸಮಾರಂಭವನ್ನು ಇಲ್ಲಿ ಮುಟ್ಟಿಸಬೇಕಾದ್ರೆ ನಾವು ಅಷ್ಟು ಪ್ರಯತ್ನ ಬಂದಿದ್ದೇವೆ. ಅದರಲ್ಲಿ ಪ್ರಸಾದನ
ತಾಲೂಕು ಮಟ್ಟದಲ್ಲಿ ಶ್ರೀಪ್ರಸಾದ್ ಮಾಡಿದಂಥ ಕೆಲಸ ಅಂದರೆ ನಾವು ಯಾವಾಗಲೂ ಪ್ರಶಂಸೆ ಮಾಡಲೇಬೇಕು. ಅವರು ನಾವು ಯಾವಾಗ ಫೋನ್ ಮಾಡಿದರೂ ಕೂಡ ಅವನ ಫೋನ್ ಎಂಗೇಜ್ ಇದ್ದರೂ ಕೂಡ ಕೂಡಲೇ ಸರ್ ಎಂತ ಅಂತ ಹೇಳ್ತಾನೆ. ಆದರೆ ನಾವು ಕೂಡ ಅವನಿಗೆ ಸ್ಪಂದಿಸಿ ನಮ್ಮಲ್ಲಿ ನಾವು ವಿಮರ್ಶೆ ಮಾಡಿಕೊಂಡು ಯಾವ ಒಂದು ಗೊಂದಲ ಇಲ್ಲದೆ ಇಲ್ಲಿ ನಾವು ಮುಟ್ಟಿಸಿದ್ದೇವೆ. ನಮ್ಮಲ್ಲಿ ಒಂದು ದೊಡ್ಡ ಇದೇನಿತ್ತು ಅಂತ ಹೇಳಿದರೆ ನಮಗೆ ಒಂದು ಸಣ್ಣ ಸವಾಲಾಗಿತ್ತು. ಕಾರಣ ಏನಿಷ್ಟೇ, ನಾವೆಲ್ಲ ಅತಿಥಿಗಳನ್ನು ಮೊದಲಾಗಿ ಬುಕ್ ಮಾಡಿಕೊಂಡು ನಾವು ಆಮಂತ್ರಣ ಪತ್ರವನ್ನು ಪುತ್ತೂರು ದೇವಸ್ಥಾನದ ಹಾಲ್ನಲ್ಲಿ ನಾವು ಬಿಡುಗಡೆ ಮಾಡಿದೆವು. ಅಂದಿಗೆ ಎಲ್ಲ ನಮಗೆ ಬರಬೇಕಾದಂತಹ ನಾವು ಕರೆದಂಥ ಅತಿಥಿಗಳಿಗೆ ಯಾವ ರೀತಿ ಕರೆದೇವೆ ಏನು ಎಂತ ಅಂದರೆ ವಿಮರ್ಶೆ ಮಾಡಿಕೊಂಡು ಎಲ್ಲರಿಗೂ ನಾವು ಮೊದಲೇ ಬುಕ್ ಮಾಡಿದ್ದೆವು. ಆನಂತರ ಆಮಂತ್ರಣ ಪತ್ರಿಕೆಯನ್ನು ಮುಟ್ಟಿಸುವುದೊಂದೇ. ಆದರೆ ಕಾರಣಾಂತರಗಳಿಂದ ಇಂದು ಉದ್ಘಾಟನೆ ಮಾಡಬೇಕಾದಂಥ DT ಶ್ರೀನಿವಾಸರು ಇದರ ಕಾರ್ಯಕ್ರಮ ಏನು ಅಂತ ಹೇಳಿದರೆ, ನಮ್ಮ ರಾಜ್ಯ ಮಟ್ಟದ ಯಾದವ ಮತ್ತು ಗೊಲ್ಲ ಸಮಾಜದ ಕಾರ್ಯಕ್ರಮ ಚಿಕ್ಕೋಡಿಯಲ್ಲಿ ಅವರು ನಮ್ಮಲ್ಲಿ ಹೇಳಿದ್ದು ಫೆಬ್ರವರಿ ಮಾಡ್ತೇವೆ ಸರ್ ಅಂತ ಹೇಳಿದರು. ನಮ್ಮನ್ನು ಕೂಡ ಆಹ್ವಾನಿಸಿದರು. ನನಗೆ ನಿನ್ನೆ ಕೂಡ ಫೋನ್ ಮಾಡಿದ್ದು ನಮ್ಮ ಇವರ ಪ್ರಧಾನ ಕಾರ್ಯದರ್ಶಿಗಳಿಗೆ ಕೂಡ ನಿನ್ನೆ ಹೇಳಿದ್ದು, ಸದಾನಂದರಿಗೆ ಕೂಡ ಅವರು ಫೋನ್ ಮಾಡಿದ್ದಾರೆ, ನೀವು ಎಷ್ಟು ಜನ ಬರ್ತೀರಿ ಅಂತ ಹೇಳಿಕೊಂಡು. ಆದರೆ ನಾವು ಈ ಕಾರ್ಯಕ್ರಮವನ್ನು ಬಿಟ್ಟು ಹೋಗುವಾಗಿಲ್ಲ. ಅದು ಅವ್ರಿಗೆ ಕೂಡ ಏನಾಗಿದೆ ಅಂದರೆ CM ಕೊಟ್ಟ ಡೇಟು ಒಂದೇ ಡೇಟ್ ಆಗಿಬಿಟ್ಟಿದೆ. ಆದ ಕಾರಣದಿಂದ ಏನಿಲ್ಲ. ಆದರೂ ಕೂಡ ನಾವು ಕಡೆ ಪಕ್ಷದಲ್ಲಿ ನಾವು ನಮ್ಮವರೇ ಆದಂತಹ ಇದರಲ್ಲಿ ಆದ ಧೀರಜ್ ಮುನಿರಾಜರನ್ನು ಕರೆತರಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ನಾವು ಪ್ರಯತ್ನ ಮಾಡಿದ್ದೆವು. ಅದಕ್ಕೆ ಸುಧಾಮರು, ಅದೇ ರೀತಿ ನಮ್ಮ ಎಲ್ಲ ಗೆಳೆಯರು ಕೂಡ, ಅದರಲ್ಲಿ ಸಂತೋಷರು ಇರ್ಬೋದು ಅಥವಾ ರವಿಯಣ್ಣ ಇರ್ಬೋದು, ಹರಿಪ್ರಸಾದ್ ಇರ್ಬೋದು, ಇವರೆಲ್ಲ ಸೇರಿಕೊಂಡು. ಆದರೆ ಕಾರಣಾಂತರಗಳಿಂದ ಅವರು ಇರುವ ದಿವಸಕ್ಕೆ ಹೋಗಲಿಕ್ಕೆ ಕೆಲವರಿಗೆ ಕೆಲವು ತಾಪತ್ರಗಳಾಯಿತು. ಆದರೂ ಕೂಡ ನಾನು ಮತ್ತು ನಮ್ಮ ಸ್ನೇಹಿತರಾದ ರಾಜೇಶ್ ಪೆರುವಾಯಿಯವರು ಸೇರಿಕೊಂಡು ನಾವು ಮೊನ್ನೆ 13ನೇ ತಾರೀಕು ಹೋಗಿ ಅವರನ್ನು ಮೀಟಾಗಿ ಅಷ್ಟು ಮೇಲೆ ಅವರನ್ನು ಇದು ಮಾಡಿ, ಇವತ್ತು ನಾವು ಅವರು 7 ಗಂಟೆಗೆ ಫ್ಲೈಟ್ ಬಂದು ಲ್ಯಾಂಡ್ ಆಗುವವರೆಗೆ ನಮಗೆ ಧೈರ್ಯ ಇರಲಿಲ್ಲ. ಯಾಕೆಂದರೆ ನಾವು ದೂರದ ಊರಿನಿಂದ ಗೆಸ್ಟನ್ನು ಹಾಕಿದ ಕೂಡಲೇ ಅವರು ಬರದಿದ್ದರೆ ನಮ್ಮ ಮನಸ್ಸಿನಲ್ಲಿ ನಮ್ಮವರಿಗೆ ಸೇರಿದವರಿಗೆ ಆಗ್ತಾ ಇವರು ಸುಮ್ಮನೆ ಬಿಟ್ಟು ಗೆಸ್ಟನ್ನು ಹಾಕಿದ್ದಾರೆ, ಬರಲಿಲ್ಲ. ಆದರೆ ಈವರೆಗಾಗಿ ನಮಗೆ ನಾವು ಹಾಕಿದಂಥ ಎಲ್ಲ ಗೆಸ್ಟ್ಗಳನ್ನು ಬಂದಿದೆ, ಸಂತೋಷವನ್ನು ಉಂಟು ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಎಡವಟ್ಟು ಏನಾದರೂ ಆಗಿದ್ದರೆ ನೀವೆಲ್ಲರೂ ಅದನ್ನು ಕ್ಷಮಿಸಬೇಕು. ಇನ್ನು ಮುಂದೆ ಕೂಡ ಬರುವ ಇನ್ನು ನಾವು ಮಾಡೋದು ಯಾವಾಗ ಏನು ಅಂತ ಹೇಳೋದು ನಾವು ತೀರ್ಮಾನ ಮಾಡಲಿಲ್ಲ. ಮತ್ತೆ ನಾವು ಸೇರಿಕೊಂಡು ಮಾಡ್ತೇವೆ. ಇದರಲ್ಲಿ ನಾವು ಏನು ಅನೌನ್ಸ್ ಮಾಡೋದು ಬೇಡ. ಆದ ಕಾರಣ ಬರುವ ಜಿಲ್ಲಾ ಸಮ್ಮೇಳನ ನಾವು ಬೆಳ್ತಂಗಡಿಯಲ್ಲಿ ಮಾಡೋದು. ಅದೇ ಬೆಳ್ತಂಗಡಿಯವರು ಹೇಳ್ತಾರೆ ನಾವು ಬಂಟ್ವಾಳದಲ್ಲಿ ಮಾಡೋದು. ಬಂಟ್ವಾಳನ್ನು ಮಾಡುವಾಗ ಬೆಳ್ತಂಗಡಿಯವರನ್ನು ಸೇರಿಸಿ ಮಾಡ್ತೇವೆ ಅಂತ ಹೇಳುವ ಒಂದು ಮಾತನ್ನು ಕೂಡ ಹೇಳಿದರು. ನಾವು ನಮ್ಮ ಅವಧಿಯಲ್ಲಿ ಈಗ ಎಷ್ಟೋ ಸಮಯದಿಂದ 2 ತಾಲೂಕುಗಳನ್ನು ಆಗಿದೆ. ಉಳ್ಳಾಳ ತಾಲೂಕು ಆಯಿತು, ಅಲ್ಲಿ ನಮಗೆ ತಾಲೂಕು ಸಮಿತಿಯನ್ನು ಮಾಡಲಿಕ್ಕೆ ಆಗಲಿಲ್ಲ ಕೆಲವು ಕಾರಣಾಂತರಗಳಿಂದ. ಅದಕ್ಕೆ ನಮ್ಮ ಸಂಜೀವಣ್ಣ ಮುತುವರ್ಜಿ ವಹಿಸಿ ನಾವೊಂದು ಸಮಯ ಕೊಟ್ಟಿದ್ದೇವೆ, ಇಂಟು ಸಮಯದೊಳಗೆ ಮಾಡುವ ಸಂಜೀವಣ್ಣ ನಾವೆಲ್ಲ ಸೇರ್ತೇವೆ ಎಂದೆ. ಆದರೆ ಮೊನ್ನೆ ತಾನೇ ಅದನ್ನೊಂದು ಚಂದದಲ್ಲಿ ಭಾರಿ ಚಂದಲ್ಲಿ ಅವರಲ್ಲಿ ಆಯೋಜಿಸಿ ಅಲ್ಲಿ ಒಂದು ಕಮಿಟಿ, ಎಲ್ಲ ಪ್ರಾದೇಶಿಕ ಸಮಿತಿ ಒಂದು, ಅದೇ ಥರ ತಾಲೂಕು ಸಮಿತಿಯನ್ನು ಕೂಡ ಮಾಡಿ ಅವರ ಅಧ್ಯಕ್ಷರು ಕೂಡ ಅಲ್ಲಿ ನೇಮಕ ಆಗಿದ್ದಾರೆ. ಅದೇ ಥರ ಬಂಟ್ವಾಳವನ್ನು ಬೆಳ್ತಂಗಡಿಯಲ್ಲಿ ಒಂದು ತಾಲೂಕು ಮಾಡಬೇಕು. ಯಾಕೆ ಈ ತಾಲೂಕುಗಳನ್ನು ಯಾಕೆ ಮಾಡಬೇಕು ಅಂತ ಹೇಳೋದು ಉದ್ದೇಶ ಏನು ಅಂತ ಹೇಳಿದರೆ, ನಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡುವಾಗ ರಾಜ್ಯ ಸರ್ಕಾರದಿಂದ ನಮ್ಮವರನ್ನು ಸೇರಿಸಿ ಮಾಡಬೇಕು ಅಂತೇಳಿ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಆದ ಕಾರಣ ಎಲ್ಲ ತಹಸೀಲ್ದಾರ್ಗಳು DC ನಮ್ಮನ್ನು ಮೀಟಿಂಗ್ ಕರೀತಾರೆ. ಆದರೆ ಅವರ ಅವರ ಸರಕಾರಿ ಕಾರ್ಯಕ್ರಮ ಆದರೂ ಕೂಡ ನಮಗೆ ಅದರಲ್ಲೊಂದು ಪಾತ್ರ ಒಳ್ಳೆಯ ಸ್ಥಾನ ಕೊಡ್ತಾರೆ. ಅದಕ್ಕೆ ಬೇಕು ಎಲ್ಲ ತಾಲೂಕಿನಲ್ಲಿ ಕೂಡ ನಾವು ಇದ್ದೇವೆ ಅಂತ ಗೊತ್ತಾಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಬೆಳ್ತಂಗಡಲ್ಲಿ ಕೂಡ ರಾಧಾಕೃಷ್ಣಲ್ಲಿ ಕೇಳಿಕೊಂಡಾಗ ಅವರು ತುಂಬ ರಾಜ್ಯ ಪ್ರಶಸ್ತಿ ತೆಗೆದಂಥ ಒಂದು ಉಪಾಧ್ಯಾಯರು. ಅವರು 24 ಗಂಟೆಗಡೆ ಬಿಸಿಯೇ ಇರ್ತಾರೆ. ಆದರೂ ಕೂಡ ಅವರು ಬೆಳ್ತಂಗಡಿ ಅವರ ಸ್ವಂತ ಮನೆಯಲ್ಲಿ ಒಂದು 25 ಜನ ಸೇರಿಸಿಕೊಂಡು ಅಲ್ಲಿ ಕೂಡ ಒಂದು ತಾಲೂಕು ಸಮಿತಿಯನ್ನು ಮಾಡಿದ್ದೇವೆ. ಅಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿದೆ. ನಮಗೆ ಇನ್ನೊಂದು ಕಾಡ್ತಾ ಇರೋದು ಏನು ಅಂದರೆ ಕಡಬ. ಆದರೆ ಕಡಬದಲ್ಲಿ ತಾಲೂಕು ಸಮಿತಿ ಇಲ್ಲ ಇದ್ದರೂ ಕೂಡ ಕಡಬ ಪ್ರಾದೇಶಿಕ ಸಮಿತಿಯನ್ನು ತಾಲೂಕಿನವರು ಕರೀತಾರೆ. ತಹಸೀಲ್ದಾರ್ ಕರೆದು ಅವರನ್ನು ಅಲ್ಲಿ ಗೌರವಿಸ್ತಾರೆ. ಅವರಿಗೆ ಅಲ್ಲಿ ಭಾಷಣಕ್ಕೆ ಎಡೆ ಮಾಡಿಕೊಡ್ತಾರೆ. ಇಷ್ಟೆಲ್ಲ ನಮ್ಮ ಕಾರ್ಯಕ್ರಮಗಳು ನಮ್ಮ ಈ 3 ವರ್ಷದಲ್ಲಿ ನಾವು ಮಾಡಿದ್ದೇವೆ. ಅದೇ ರೀತಿ ಬರುವ ಸೆಪ್ಟೆಂಬರಿಗೆ ನಮ್ಮ ಈ ಅವಧಿ ಮುಗೀತದೆ. ಅಲ್ಲಿವರೆಗೆ ಇನ್ನೂ ಕೂಡ ನಾವು ಕೆಲವು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಅದನ್ನು ಪೂರೈಸಲಿಕ್ಕೆ ಭಗವಂತನು ನನಗೆ
ಈ ಕಾರ್ಯಕಾರಿ ಸಮಿತಿಗೆ ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ, ಇನ್ನು ಮುಂದೆ ಕೂಡ ತಾಲೂಕು ಸಮಿತಿಗಳಲ್ಲಾಗಲಿ ಅಥವಾ ಕೇಂದ್ರ ಸಮಿತಿಗಳಲ್ಲಾಗಲಿ ಇಂಥ ಕಾರ್ಯಕ್ರಮಗಳಾಗುವಾಗ ಆದಷ್ಟು ಜನರು ನೀವು ಬಂದು ಸಹಕಾರ ಕೊಟ್ಟು ಜನ ಸೇರಿದರೆ ನಮಗೆ ಕೂಡ ಮಾಡಿದಂಥ ನಾವು ಕೂಡ ಈಗ ಸಾಧಾರಣ ಇದು ಇಲ್ಲಿ ಇವರು ಶ್ರೀಪ್ರಸಾದರು ಸಾಧಾರಣ ಒಂದು 3 ತಿಂಗಳಿಂದ ಅವನ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಅದಕ್ಕೂ ಕೂಡ ಅವನು ಹೋಗದೆ ಇದನ್ನು ದುಡಿತಾ ಇದ್ದಾರೆ. ಅಂಥ ಆ ಕಾರ್ಯಕ್ರಮ ಮಾಡುವಾಗ ನೀವೆಲ್ಲರೂ ಬಂದು ಸೇರಿದರೆ ನಮಗೆ ಸಂಘಟನೆ ಮಾಡಿದವರಿಗೆ ಕೂಡ ಜನ ಬಂದಿರಲ್ಲ, ನಮಗೊಂದು ಖುಷಿ ಆಗ್ತದೆ. ಅಂಥ ಇದು ಖುಷಿಯನ್ನು ನೀವೆಲ್ಲರೂ ಇನ್ನು ಮುಂದೆ ಕೂಡ ಇದೇ ರೀತಿ ನಮಗೆ ಕೈ ಜೋಡಿಸ್ತೀವಿ ಎಂದು ಹೇಳ್ತಾ, ಎಲ್ಲರಿಗೂ ಅಧ್ಯಕ್ಷನೆಂಬ ನೆಲೆಯಿಂದ ಸೇರಿದ ನಿಮ್ಮೆಲ್ಲರಿಗೂ ನನ್ನ ಮನದಾಳದ ಮಾತುಗಳಿಂದ ಕೃತಜ್ಞೆಯನ್ನು ಹೇಳುತ್ತಾ ನನ್ನ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ಸರಿ. ದಿನಾಂಕ 6/4/2025 ಆದಿತ್ಯವಾರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಆರ್ಲಪ್ಪದು ಪಾನಾಜೆ ಇಲ್ಲಿ ನಡೆದ ಯಾದವ ಕ್ರೀಡಾಕೂಟ 2025 ಸ್ನೇಹಕೂಟವಾಗಿ ಅತ್ಯಂತ ಯಶಸ್ವಿಯಾಗಿ ನಡೆದಿತ್ತು. ಈ ಕ್ರೀಡಾಕೂಟದ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೀಗ ಈ ವೇದಿಕೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಶ್ರೀ ಕರುಣಾಕರ ಮಣಿಯಾನಿ ಹಾಗೂ ಶ್ರೀ ಪವನ್ ಯಾದವ್ ಇವರು ನಡೆಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾದವ ವಧುವರರ ಅನ್ವೇಷಣಾ ವೇದಿಕೆ ಇದರ ನೋಂದಾವಣೆಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಅದಕ್ಕಿಂತ ಮುಂಚೆ ಆ ವಧುವರರ ಒಂದು ಅನ್ವೇಷಣಾ ವೇದಿಕೆಯ ಒಂದು ಭಾವಚಿತ್ರವನ್ನು ನಾವು ಈಗ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಇದನ್ನು ನಮ್ಮ ಶ್ರೀ ಸುಧಾಮ ಆಲೆಟ್ಟಿ ಅಧ್ಯಕ್ಷರು, ಸಲಹಾ ಮಂಡಳಿ, ಯಾದವ ಸಭಾ ಕರ್ನಾಟಕ, ಕೇಂದ್ರ ಸಮಿತಿ ಮಂಗಳೂರು ಇವರ ದಿವ್ಯ ಹಸ್ತದಿಂದ ಈ ಒಂದು ವಧುವರರ ಅನ್ವೇಷಣಾ ವೇದಿಕೆ ಒಂದು ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಅದರ ಜೊತೆಗೆ ವೇದಿಕೆಯಲ್ಲಿರುವಂಥ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಕೂಡ ಅವರ ಜೊತೆಗೆ ಸಹಕರಿಸಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ಎಲ್ಲ ಹುಡುಗರು ಹುಡುಗಿಯರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ಒಂದು ಸಹಾಯ ಆಗುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಕೂಡ ಇದರಲ್ಲಿ ನೋಂದಾವಣೆಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಆದಷ್ಟು ನಮ್ಮ ಸಮಾಜವನ್ನು ಅಭಿವೃದ್ಧಿಪಡಿಸುವಲ್ಲಿ ತಾವೆಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ಆತ್ಮೀಯ ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮದ ಎಲ್ಲ ನೀರಾವರಿಯ ವ್ಯವಸ್ಥೆಯ ಉಸ್ತುವಾರಿಯನ್ನು ವಹಿಸಿಕೊಂಡಂತಹ ನಮ್ಮ ಆತ್ಮೀಯರಾದಂತಹ ಶ್ರೀಯುತ ಕೆ.ಪು. ಪಿದಾರ ಇವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಈ ಜಿಲ್ಲಾ ಯಾದವ ಸಮ್ಮೇಳನದ ಈ ಶುಭ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಅವರನ್ನು ಸಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಪಾಣಾಜೆ ಗ್ರಾಮ ಪಂಚಾಯತ್ ಇದರ ವಾಟರ್ ಮ್ಯಾನ್ ಆಗಿರುವಂತಹ ಶ್ರೀಯುತ ಕೆ.ಪು. ಆರ್ಲಪ್ಪದವು ಇವರಿಗೆ ನಮ್ಮ ಜಿಲ್ಲಾ ಸಮ್ಮೇಳನದ ಅಂಗವಾಗಿ ನಮ್ಮ ಇಡೀ ಸಮ್ಮೇಳನದ ಯಶಸ್ವಿಗೆ ದುಡಿದಂತಹ ಒಬ್ಬ ಮಹಾನುಭಾವಿ ಇವರನ್ನು ಗೌರವಿಸುವಂಥದ್ದು ಅತ್ಯಂತ ಸಂತೋಷದ ವಿಷಯ. ಜಿಲ್ಲೆಗೆ ಹೊಸದಾಗಿ ಸೇರ್ಪಡೆಗೊಂಡಿರುವಂತಹ 2 ತಾಲೂಕು ಸಮಿತಿಗಳು ಉಳ್ಳಾಳ ಮತ್ತು ಬೆಳ್ತಂಗಡಿ, ಈ 2 ತಾಲೂಕು ಸಮಿತಿಯ ಅಧ್ಯಕ್ಷರುಗಳು ನಮ್ಮ ಕೇಂದ್ರ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಅಧ್ಯಕ್ಷರಿಂದ ಧ್ವಜವನ್ನು ಸ್ವೀಕರಿಸುವುದರ ಮೂಲಕ ಅವರ ವಿದ್ಯುಕ್ತವಾಗಿ ಈ ಒಂದು ತಾಲೂಕನ್ನು ಯಾದವ ಸಭಾ ಇದರ ನೇತೃತ್ವದಲ್ಲಿ ತಾಲೂಕು ಸಮಿತಿಯನ್ನು ರಚನೆಗೊಂಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಧ್ವಜವನ್ನು ಸ್ವೀಕರಿಸುವುದರ ಮೂಲಕ ಚಾಲನೆ ಕೊಡಬೇಕು, ಉದ್ಘಾಟಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಜಿಲ್ಲೆಗೆ ಹೊಸದಾಗಿ ಸೇರ್ಪಡೆಗೊಂಡಿರುವಂತಹ 2 ತಾಲೂಕು, ಒಂದು ಉಳ್ಳಾಳ ಮತ್ತು ಬೆಳ್ತಂಗಡಿ, ಇದರ ಅಧ್ಯಕ್ಷರುಗಳು ಧ್ವಜವನ್ನು ಸ್ವೀಕರಿಸುವುದರ ಮೂಲಕ ಮುಂದಿನ ದಿನಗಳಲ್ಲಿ ಜಿಲ್ಲಾ 3ನೇ ತರಗತಿಯಿಂದ ನಾವು ಎಲ್ಲ ವಿವಿಧ ಹಂತಗಳಲ್ಲಿ ಎಲ್ಲ ವಯೋಮಾನದವರಿಗೂ ಕೂಡ ಹಮ್ಮಿಕೊಂಡಿದ್ದೆವು. ಆದರೆ ಪುಟಾಣಿ ಮಕ್ಕಳಿಗಾಗಿ ನಾವು ಯಾವ ಸ್ಪರ್ಧೆಯನ್ನು ಹಮ್ಮಿಕೊಳ್ಬೋದು ಅನ್ನುವಂಥ ಚಿಂತನೆಯನ್ನು ನಮ್ಮ ಈ ತಾಲೂಕು ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಪ್ರಸಾದ್ ಪಾಣಾಜೆ ಮತ್ತು ಅವರ ತಂಡ ಯೋಚನೆ ಮಾಡಿ ಚಿಕ್ಕ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗಾಗಿ ಭಾವಚಿತ್ರ ಸ್ಪರ್ಧೆಯನ್ನು ಏರ್ಪಡಿಸಿದರು. ಈ ಭಾವಚಿತ್ರ ಸ್ಪರ್ಧಾ ವಿಜೇತರ ಪಟ್ಟಿಯನ್ನು ನಾವೀಗ ಓದಿ ಹೇಳ್ತೇನೆ. ಎಲ್ಲ ವಿಜೇತರಾಗಿರುವಂತಹ ಪುಟಾಣಿ ಮಕ್ಕಳು ಮತ್ತು ಹೆತ್ತವರು ತಕ್ಷಣ ವೇದಿಕೆಗೆ ಬಂದು ಈ ಒಂದು
ಪ್ರಶಸ್ತಿ ಪತ್ರವನ್ನು ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಬಹುಮಾನವನ್ನು ನೀಡಲಿಕ್ಕಿದ್ದಾರೆ ನಮ್ಮ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎ ಕೆ ಮಣಿಯಾಣಿ ಇವರು ಈ ಒಂದು ಬಹುಮಾನವನ್ನು ನೀಡಲಿಕ್ಕಿದ್ದಾರೆ. ಪ್ರಥಮವಾಗಿ 1ರಿಂದ 3ನೇ ತರಗತಿಯ ಪುಟಾಣಿ ಮಕ್ಕಳು, ಇದರಲ್ಲಿ ಪ್ರಶಸ್ತಿ ಪಡೆದಂತಹ ಮಗು ಪ್ರಥಮ ರಿಯಾನ್ಶಿಕಾ ಎ ಪ್ರಥಮ. ಅದೇ ರೀತಿ ದ್ವಿತೀಯ ಆದ್ರಿತಾ ಕೆಪಿ, ತೃತೀಯ ಶ್ರೀಕಾ NS. ಈ 3 ಮಕ್ಕಳು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಪೋಷಕರು ವೇದಿಕೆಗೆ ಬಂದು ಈ ಒಂದು ಬಹುಮಾನವನ್ನು ಪಡ್ಕೊಳ್ಬೇಕು. ರಿಯಾನ್ಶಿಕಾ ಎ, ಆದ್ರಿತಾ ಕೆಪಿ, ಶ್ರೀಕಾ NS. ಹಾಗೆ ನಮ್ಮ ತಾಲೂಕು ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಪ್ರಸಾದ್ ಪಾಣಾಜೆ ವೇದಿಕೆಗೆ ಬರಬೇಕು ಸರ್, ನೀವು ವೇದಿಕೆಗೆ ಬರಬೇಕು. ಅದೇ ರೀತಿ ತೀರ್ಪುಗಾರರ ಮೆಚ್ಚುಗೆ ಪಡೆದಂತಹ ಎಲ್ಲ ಪುಟಾಣಿ ಮಕ್ಕಳು, ಅವರ ಹೆಸರನ್ನು ಹೇಳ್ತೇನೆ, ಆ ಎಲ್ಲ ಪುಟಾಣಿ ಮಕ್ಕಳು ಅಥವಾ ಹೆತ್ತವರು ಈ ಒಂದು ಪ್ರಶಸ್ತಿ ಪತ್ರವನ್ನು ಮತ್ತೊಮ್ಮೆ ಇಶಾನ್ VS, ಆಧ್ವಿಕಾ LK. ನೆಕ್ಸ್ಟ್ ಆಧ್ವಿಕಾ LK, ಆಧ್ವಿಕಾ LK ಅವರ ಪರವಾಗಿ ಗೌರಿನಂದ B, ದೇವಿ ಗಿರೀಶ್. ನೆಕ್ಸ್ಟ್ ದೇವಿ ಗಿರೀಶ್, RVPB. ನೆಕ್ಸ್ಟ್ ದೇವಿ ಗಿರೀಶ್, RVPB. RVPB. ನೆಕ್ಸ್ಟ್ ಕೃತಿಕ್ K. ವಿಹಾನಶ್ರಿಯ ಆದಿದೇವ್ ಎಸ್. ಅದು ನೆಕ್ಸ್ಟ್. ಮುಂದೆ 3ರಿಂದ 5ನೇ ತರಗತಿ ಪ್ರಥಮ, ದ್ವಿತೀಯ, ತೃತೀಯ, ಇದರಲ್ಲಿ ಪ್ರಥಮ ಸ್ಥಾನ ಪಡೆದಂಥ ಪುಟಾಣಿ ಯುವಾನ್ಶ್ ಪ್ರಥಮ ಸ್ಥಾನ. ದ್ವಿತೀಯ ದೇವಾಂಶಿ ಉನ್ನಿಕೃಷ್ಣನ್, ತೃತೀಯ ಆಯಾಂಶ್ ತೃತೀಯ. ದೇವಾಂಶಿ ಉನ್ನಿಕೃಷ್ಣನ್ ದ್ವಿತೀಯ.
ಅಯಾನ್ಶ್ ತೃತೀಯ. ಅಯಾನ್ಶ್ ತೃತೀಯ. ಹಾಗೂ ತೀರ್ಪುಗಾರರ ಮೆಚ್ಚುಗೆ ಪಡೆದಂಥ ಪುಟಾಣಿ ಮಕ್ಕಳು ಆರ್ ವಿ ಬಿ, ಆದ್ಯ ಬಿ ಆರ್, ಸ್ಮೃತಿ ಪ್ರಸಾದ್, ಅಥರ್ವ್ ಬಿ ಎಸ್, ಅವ್ಯಕ್ತ ಕೃಷ್ಣ, ಧನ್ವಿಕ್ ಪಿ ಎನ್, ಧ್ಯಾನ್, ಆದ್ವಿ ಎನ್ ಡಿ. ಎಷ್ಟು ಪುಟಾಣಿ ಮಕ್ಕಳು ತೀರ್ಪುಗಾರರ ಮೆಚ್ಚುಗೆಯನ್ನು ಪಡೆದಂತಹ ಪುಟಾಣಿ ಮಕ್ಕಳು. ಮತ್ತು ರಿಶಾನ್ ನಿಡ್ಪಳ್ಳಿ ಮತ್ತು ಗನಿಷ್ಕಾ ಎಂ, ಈ ಪುಟಾಣಿ ಮಕ್ಕಳು ಕೂಡ ವೇದಿಕೆಗೆ ಬರಬೇಕು. ರಿಶಾನ್ ಮತ್ತು ಗನಿಷ್ಕಾ. ಆರ್ ವಿ, ಆದ್ಯ ಬಿ ಆರ್, ಸ್ಮೃತಿ ಪ್ರಸಾದ್, ಅಥರ್ವ್ ಬಿ ಎಸ್, ಅವ್ಯಕ್ತ ಕೃಷ್ಣ, ಆದ್ಯ ಬಿಯರ್ ನೋಡಿ ಅಲ್ಲ. ಧ್ಯಾನ್ ಇನ್ನೊಂದು. ಅವ್ಯಕ್ತ ಕೃಷ್ಣ, ದಿಶಾನ್ ಹಾಂ, ರಿಶಾನ್ ಅದು ಹಾಂ, ರಿಶಾನ್ ಮತ್ತು ಗನಿಷ್ಕಾ ಇನ್ನೊಂದು. ಆರ್ ವಿ ಪಿ ಬಿ 1ರಿಂದ 3ನೇ ತರಗತಿಯಲ್ಲಿ ಕೂಡ ಇದ್ದಾರೆ. ಆರ್ ವಿ ಪಿ ಬಿ ವಿಹಾನಿ, ಭವಿಷ್ಯ, ರಿಷಿಕಾ. ಇನ್ನು 4ರಿಂದ 5ನೇ ತರಗತಿ 50 ಮೀಟರ್ ಓಟದಲ್ಲಿ ಸಾನ್ವಿ ಮಂಗಳೂರು ಪ್ರಥಮ ಸ್ಥಾನ, ಆದ್ಯ ಬಂಟ್ವಾಳ ದ್ವಿತೀಯ ಸ್ಥಾನ, ಐಶಾರಾ ಸುಳ್ಯ ತೃತೀಯ ಸ್ಥಾನ. ಸಾನ್ವಿ ಮಂಗಳೂರು, ಆದ್ಯ ಬಂಟ್ವಾಳ, ಐಶಾರಾ ಸುಳ್ಯ. ಮುಂದೆ 6ರಿಂದ 8ನೇ ತರಗತಿಯ ವಿದ್ಯಾರ್ಥಿನಿಯರು 100 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ವಿದ್ಯಾರ್ಥಿಗಳು ಸಾನ್ವಿ ಬಂಟ್ವಾಳ 4 to 5 ಈಗ 4 to 5 ಆಯ್ತಾ? ಸಾನ್ವಿ, ಆದ್ಯ, ಐಶಾರಾ. 4ರಿಂದ 5ನೇ ತರಗತಿ ಆದ ತಕ್ಷಣ 4ರಿಂದ 5ನೇ ತರಗತಿ ಸಾನ್ವಿ, ಆದ್ಯ, ಐಶಾರಾ ಸುಳ್ಯ. ಆ ನಂತರದಲ್ಲಿ 6ರಿಂದ 8ನೇ ತರಗತಿ.
6ರಿಂದ 8ನೇ ತರಗತಿ ಈಗ ಸಾನ್ವಿ ಬಂಟ್ವಾಳ, ವೈಷ್ಣವಿ ಮನುಶ್ರೀ ಮಂಗಳೂರು ದ್ವಿತೀಯ, ಸಾನ್ವಿ ಪ್ರಥಮ ಬಂಟ್ವಾಳ, ವೈಷ್ಣವಿ ಮನುಶ್ರೀ ದ್ವಿತೀಯ, ಸಾನ್ವಿಕಾ ಪುತ್ತೂರು ತೃತೀಯ. 6ರಿಂದ 8ನೇ ತರಗತಿ. ನಾನು ಅದಕ್ಕೆ 2 ಸರಿ ಹೇಳಿದೆ. ಸಾನ್ವಿಕಾ, ಅದು ಸಾನ್ವಿಕಾ ತರ್ಡ್, ಸಾನ್ವಿ ಪ್ರಥಮ, ಕೊನೆಗೆ ಸಾನ್ವಿಕಾ ತೃತೀಯ. ಸಾನ್ವಿಕಾ ಎಲ್ಲ ಬಂದರೆ ಸರಿ ಆಗ್ತದೆ. ಪ್ರತೀಕ್ಷಾ ಪ್ರಥಮ ಸ್ಥಾನ, ಕೃತಿ ಮಂಗಳೂರು ಸೆಕೆಂಡ್, ತೇಜಶ್ರೀ ಸುಳ್ಯ ತೃತೀಯ. ನಮ್ಮ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಸಹಕಾರ ಕೊಟ್ಟವರು ಜಗದೀಶ್ ಆರ್ಲಪ್ಪದವರು, ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಳ್ತಿರುವಂಥ ಜಗದೀಶ್ ಇವರು ಕಡಲ್ತಮುತ್ತು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅವರು ನಮ್ಮ ಜಿಲ್ಲಾ ಯಾದವ ಸಭಾದ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ಶ್ರೀಹರಿ ಗುಯಲ್ಗದ್ದೆ ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ನಿರಂತರವಾಗಿ ನಮ್ಮ ಜೊತೆ ಕಳೆದ ಕೆಲವು ದಿನಗಳಿಂದ ತೊಡಗಿಸಿಕೊಳ್ತಾ ಇದ್ದಂಥ ಶ್ರೀಹರಿ ಗುಯಲ್ಗದ್ದೆ ಇವರು ಕೂಡ ವೇದಿಕೆಗೆ ಬಂದು ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ. ಪುತ್ತೂರು PUC ಪದವಿ ಪೂರ್ವ ವಿದ್ಯಾರ್ಥಿನಿಯರು ಇಂಚರ ಶ್ರೀಜಶ್ರೀ ಅಂಕಿತಾ ಅಥವಾ ಅವರ ಪೋಷಕರು ತಕ್ಷಣ ವೇದಿಕೆಗೆ ಬಂದು ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕು. ಮುಂದಕ್ಕೆ ಡಿಗ್ರಿ ಡಿಪ್ಲೊಮಾ PG ವಿದ್ಯಾರ್ಥಿನಿಯರು ಸ್ವಸ್ತಿಕಾ ಸುಳ್ಯ ಪ್ರಥಮ ಸ್ಥಾನ, ಅಶ್ವತಿ ಸುಳ್ಯ ದ್ವಿತೀಯ ಸ್ಥಾನ, ಪವಿತ್ರ ಪುತ್ತೂರು ತೃತೀಯ ಸ್ಥಾನ. ಮುಂದಕ್ಕೆ ನಿಶ್ಮಿತಾ, ನವ್ಯ, ದಿವ್ಯ ಈ 3 ವಿದ್ಯಾರ್ಥಿನಿಯರು ತಯಾರಾಗಿರಬೇಕು. ನಿಶ್ಮಿತಾ, ನವ್ಯ, ದಿವ್ಯ. ಅಶ್ವತಿ ಸುಳ್ಯ, ಪವಿತ್ರ ಪುತ್ತೂರು. ನೆಕ್ಸ್ಟ್ ಪವಿತ್ರ. 21ರಿಂದ 30 ವರ್ಷದ ವಯೋಮಾನದ ವಿದ್ಯಾರ್ಥಿನಿಯರು ನಿಶ್ಮಿತಾ, ನವ್ಯ, ದಿವ್ಯ. ನಿಶ್ಮಿತಾ ಸುಳ್ಯ ಪ್ರಥಮ ಸ್ಥಾನ, ನವ್ಯ ಪುತ್ತೂರು ದ್ವಿತೀಯ ಸ್ಥಾನ, ದಿವ್ಯ ಪುತ್ತೂರು ತೃತೀಯ ಸ್ಥಾನ. ಪ್ರಥಮ ನಿಶ್ಮಿತಾ ಸುಳ್ಯ ಪ್ರಥಮ ಸ್ಥಾನ, ನವ್ಯ ಪುತ್ತೂರು ದ್ವಿತೀಯ ಸ್ಥಾನ, ನವ್ಯ ಇದ್ದಾರೆ. ದಿವ್ಯ ಪುತ್ತೂರು ತೃತೀಯ ಸ್ಥಾನ. ಮುಂದೆ 31ರಿಂದ 40 ವರ್ಷ ವಯೋಮಾನದ ವಿದ್ಯಾರ್ಥಿನಿಯರು ಸೌಮ್ಯ, ಮಧುಸ್ಮಿತಾ, ವನಿತಾ ಈ 3 ವಿದ್ಯಾರ್ಥಿನಿಯರು ತಯಾರಾಗಿರಬೇಕು. ಮಹಿಳಾ ವಿಭಾಗದ ಸೌಮ್ಯ, ಮಧುಸ್ಮಿತಾ, ವನಿತಾ. ಮಧುಸ್ಮಿತಾ ಮಂಗಳೂರು ದ್ವಿತೀಯ ಸ್ಥಾನ, ವನಿತಾ ಮಂಗಳೂರು ತೃತೀಯ ಸ್ಥಾನ. ಪ್ರಥಮ ಸ್ಥಾನ 100 ಮೀಟರ್ ಓಟದ ಮಹಿಳೆಯರ ವಿಭಾಗದ 31ರಿಂದ 40 ವರ್ಷ ವಯೋಮಾನದ ಮಹಿಳಾ ವಿಭಾಗದ 100 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಸೌಮ್ಯ ಬಂಟ್ವಾಳ, ಮಧುಸ್ಮಿತಾ ಮಂಗಳೂರು ದ್ವಿತೀಯ, ವನಿತಾ ಮಂಗಳೂರು ತೃತೀಯ. ಮುಂದೆ ಮಹಿಳೆಯರ 41ರಿಂದ 50 ವರ್ಷ ವಯೋಮಾನದ ಮಹಿಳೆಯರು ಪ್ರಿಯಾ, ಅನಿತಾ, ಜಯಂತಿ. ಪ್ರಿಯಾ ಸುಳ್ಯ, ಅನಿತಾ ಪುತ್ತೂರು, ಜಯಂತಿ ಪುತ್ತೂರು. ಮುಂದೆ 51ರಿಂದ 60 ವರ್ಷ ವಯೋಮಾನದ ಮಹಿಳಾ ವಿಭಾಗದಲ್ಲಿ ಯಮುನಾ ಪ್ರಕಾಶ್ ಬಂಟ್ವಾಳ, ಸಂಧ್ಯಾ ಸುಳ್ಯ, ಬೇಬಿ ಪುತ್ತೂರು. ಈ 3 ಜನ ಮಹಿಳಾ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಂತಹ ಮಹಿಳೆಯರು ಯಮುನಾ ಪ್ರಕಾಶ್. ಮುಂದೆ
61 ಮತ್ತು ಅದರ ಮೇಲ್ಪಟ್ಟು ವಯೋಮಾನದ ಮಹಿಳಾ ವಿಭಾಗದಲ್ಲಿ ಕುಂಜಮ್ಮ ಸಾಂತ್ಯ ಪುತ್ತೂರು ಪ್ರಥಮ ಸ್ಥಾನ, ಸರಸ್ವತಿ ಪುತ್ತೂರು ದ್ವಿತೀಯ ಸ್ಥಾನ. ಮುಂದಕ್ಕೆ ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳಾ ವಿಭಾಗದಲ್ಲಿ ಕುಂಜಮ್ಮ ಸಾಂತ್ಯ ಪ್ರಥಮ ಸ್ಥಾನ, ಸರಸ್ವತಿ ಪುತ್ತೂರು ದ್ವಿತೀಯ ಸ್ಥಾನ. ಶ್ರೀಯುತ ಪ್ರಸಾದ್ ಪಾಣಾಜೆ ಇವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಅಧ್ಯಕ್ಷರು ಶ್ರೀಯುತ ಕೇಂದ್ರ ಸಮಿತಿ ಅಧ್ಯಕ್ಷರು ಎ ಕೆ ಮಣಿಯಾಣಿ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಯಾದವ ಸಭಾ ಜಿಲ್ಲಾ ಸಮ್ಮೇಳನದ ರೂವಾರಿಗಳು ಅಂತಲೇ ಹೇಳ್ಬೋದು. ಕಳೆದ ಹಲವಾರು ದಿನಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು, ನಮ್ಮೆಲ್ಲ ಸಮಾಜ ಬಾಂಧವರನ್ನು ಒಗ್ಗೂಡಿಸಬೇಕು ಅನ್ನೋಂಥವ ಏಕ ಮನಸ್ಸಿನಿಂದ ಇಡೀ ಪಾಣಾಜೆಯ ಪ್ರಾದೇಶಿಕ ಸಮಿತಿ ಮತ್ತು ಇಡೀ ತಾಲೂಕು ಸಮಿತಿಯನ್ನು ಒಳಗೊಂಡು ಅವರೆಲ್ಲರ ಸಹಕಾರದ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ, ಅದಕ್ಕಿಂತಲೂ ಮುಖ್ಯವಾಗಿ ಇತರ ಎಲ್ಲ ಸಮುದಾಯದ ಸಮ್ಮೇಳನವನ್ನು ಯಾವ ರೀತಿ ನಡೆಸ್ತಾರೆ ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಈ ಒಂದು ಯಾದವ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದಂತಹ ಕೀರ್ತಿ ನಮ್ಮ ತಾಲೂಕು ಯಾದವ ಸಭಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀಪ್ರಸಾದ್ ಪಾಣಾಜೆ ಇವರ ಈ ಒಂದು ನೇತೃತ್ವ. ಇಷ್ಟೊಂದು ಅಚ್ಚುಕಟ್ಟಾಗಿ ಉತ್ತಮ ವ್ಯವಸ್ಥೆಯೊಂದಿಗೆ ಎಲ್ಲ ಸಮುದಾಯ ಬಾಂಧವರ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಟ್ಟಂತಹ ಶ್ರೀಯುತ ಪ್ರಸಾದ್ ಪಾಣಾಜೆ ಇವರನ್ನು ಒಂದು ಅಭಿನಂದಿಸುವಂತಹ ಕಾರ್ಯಕ್ರಮ. ಎಲ್ಲ ಪ್ರಾದೇಶಿಕ ಸಮಿತಿಯ ಅಧ್ಯಕ್ಷರುಗಳು, ಕೇಂದ್ರ ಸಮಿತಿಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ತಾಲೂಕು ಸಮಿತಿಯ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪಾಣಾಜೆ ಪ್ರಾದೇಶಿಕ ಸಮಿತಿಯ ಕಾರ್ಯದರ್ಶಿ ಶ್ರೀಯುತ ನವೀನ್, ಯುವ ವೇದಿಕೆ ಅಧ್ಯಕ್ಷರಾಗಿರುವಂತಹ ಸುಶಾಂತ್ ಬಣ್ಯಾಣಿ ಇವರು ಕೂಡ, ತಾಲೂಕು ಸಮಿತಿಯ ಕಾರ್ಯದರ್ಶಿಯಾಗಿರುವಂತಹ ನವೀನ್, ಯುವ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಸುಶಾಂತ್ ಪಾಣಾಜೆ ಇವರು ಕೂಡ ವೇದಿಕೆಗೆ ಬರಬೇಕು. ಹಾಗೆಯೇ ಪಾಣಾಜೆ ಪ್ರಾದೇಶಿಕ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಇವರು ಕೂಡ ವೇದಿಕೆಗೆ ಬರಬೇಕು. ಮತ್ತು ಕೋಶಾಧಿಕಾರಿ, ಪಾಣಾಜೆ ಪ್ರಾದೇಶಿಕ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿ ಇವರು ಕೂಡ ಮೊದಲಾಗಿ ಈ ಸಂದರ್ಭದಲ್ಲಿ ವೇದಿಕೆಗೆ ನಮ್ಮ ಜೊತೆಗೆ ಇರಬೇಕು. ಜಿಲ್ಲಾ ಸಮ್ಮೇಳನವನ್ನು ಒಂದು ಮಾದರಿ ಸಮ್ಮೇಳನವಾಗಿ ಮಾಡಿರುವಂತಹ ಕೀರ್ತಿ ಶ್ರೀಯುತ ಪ್ರಸಾದ್ ಪಾಣಾಜೆ ಅದರ ತಾಲೂಕು ಸಮಿತಿಯ ಅಧ್ಯಕ್ಷರಾಗಿ ಅದರ ನೇತೃತ್ವವನ್ನು ವಹಿಸಿ ಇದೀಗ ಹಲವಾರು ವರ್ಷಗಳಿಂದ ಸ್ಥಗಿತಗೊಂಡಿರುವಂತಹ ನಮ್ಮ ಒಂದು ಜಿಲ್ಲಾ ಸಮ್ಮೇಳನ ಇದನ್ನು ಯಶಸ್ವಿಗೊಳಿಸಿದಂತಹ ವ್ಯಕ್ತಿ, ಎಲ್ಲರ ಮನಗೆದ್ದಿರುವಂತಹ ಒಬ್ಬ ವ್ಯಕ್ತಿ ಶ್ರೀಯುತ ಶ್ರೀ ಪ್ರಸಾದ್ ಪಾಣಾಜೆ ಇವರು. ಹಲವಾರು ದಿನಗಳಿಂದ ಈ ಒಂದು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರ ಜೊತೆಗೆ ಇಡೀ ಸಮಾಜ ಬಾಂಧವರೆಲ್ಲರನ್ನು ತೊಡಗಿಸಿಕೊಂಡು ಈ ಒಂದು ಸಮ್ಮೇಳನವನ್ನು ನಡೆಸಬೇಕು, ನಾವೆಲ್ಲ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಏಕ ಮನಸ್ಸಿನಿಂದ ಇವತ್ತು ಇಷ್ಟೊಂದು ಅದ್ಧೂರಿಯಾಗಿ ಸಮ್ಮೇಳನವನ್ನು ನಡೆಸಿಕೊಡುವಲ್ಲಿ ಸತತ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡವರು, ಅದರ ಜೊತೆಗೆ ಸಹಕರಿಸಿದಂತಹ ತಾಲೂಕು ಸಮಿತಿಯ ಕಾರ್ಯದರ್ಶಿ ಶ್ರೀಯುತ ನವೀನ್, ಯುವ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಸುಶಾಂತ್ ಹಾಗೂ ಪಾಣಾಜೆ ಪ್ರಾದೇಶಿಕ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿಗಳು ಇವರೆಲ್ಲರೂ ಕೂಡ, ಅದರ ಜೊತೆಗೆ ದಿನೇಶ್ ಪಾಣಾಜೆ ಇವರಿರ್ಬೋದು, ಇವರಿಗೆ ಬೆನ್ನೆಲುಬಾಗಿ ನಿಂತಹ ಶ್ರೀಹರಿ ಪಾಣಾಜೆಯವರು ಕೂಡ, ಶ್ರೀ ಪ್ರಸಾದ್ ಪಾಣಾಜೆ ಇವರ ಬೆನ್ನೆಲುಬಾಗಿ ನಿಂತವರು ಶ್ರೀಹರಿ ಪಾಣಾಜೆ ಇವರು. ಇವರ ಸತತ ಪ್ರಯತ್ನ, ಹಲವಾರು ದಿನಗಳ
ಕನಸನ್ನು ನನಸು ಮಾಡಿರುವಂತಹ ಕ್ಷಣ. ಈ ಒಂದು ಭವ್ಯ ವೇದಿಕೆಯಲ್ಲಿ ನಮ್ಮೆಲ್ಲರ ಜೊತೆಗೂಡಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಕೀರ್ತಿ ಇವರದ್ದಾಗಿದೆ. ತಮ್ಮೆಲ್ಲರ ಕೈ ಚಪ್ಪಾಳೆಯೊಂದಿಗೆ ಈ ಒಂದು ಸಮ್ಮೇಳನ ಯಶಸ್ವಿಯಾಗಿದೆ ಅನ್ನುವಂತಹ ಒಂದು ಸೂಚನೆಯನ್ನು ತಾವು ಕೊಡಬೇಕು. ಚಪ್ಪಾಳೆಯನ್ನು ನೀಡುವುದರ ಮೂಲಕ ಇವರು ಮಾಡಿದಂತಹ ಕೆಲಸಕ್ಕೆ, ಇವರ ಸಾಧನೆಗೆ, ಇವರ ಶ್ರಮಕ್ಕೆ ನಾವು ನೀಡುವಂತಹ ಅದ್ಭುತವಾದಂತಹ ಒಂದು ಗೌರವದ ಕ್ಷಣ. ಬೆಳಗಿನಿಂದ ಈ ತನಕ ನಮ್ಮ ಜೊತೆ ಇದ್ದುಕೊಂಡು ಒಂದು ರೀತಿಯ ಅತಿಥಿಗಳನ್ನು ಬರುವಾಗ ಇರಬಹುದು, ಶ್ರೀದೇವರ ಮಹಾಪೂಜೆಯನ್ನು ಒಂದು ಶೃಂಗಾರ ರೀತಿ ಚೆಂಡೆಯ ನಾದದ ಮುಖಾಂತರ ಕೇಳಿಸಿಕೊಂಡು ನಾದದ ಝೇಂಕಾರವನ್ನೇ ಮಾಡಿದಂತಹ ಶ್ರೀ ಮಣಿಕಂಠ ಶೃಂಗಾರಿ ಮೇಳ ರಂಜ ಬೆಟ್ಟಂಪಾಡಿ ಇದರ ತಂಡದ ಸದಸ್ಯರು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಜೊತೆ ಇದ್ದು ಬೆನ್ನೆಲುಬಾಗಿ ನಿಂತು ಸಹಕಾರ ನೀಡುವವರು ದಾನಿಗಳು, ಸಮಾಜ ಸೇವಕರಾದಂಥ ಶ್ರೀಯುತ ಲೋಕೇಶ್ ಬಲ್ಯ ದೊಡ್ಡಡ್ಕ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ವೇದಿಕೆಗೆ ಬಂದು ನಮ್ಮ ಜಿಲ್ಲಾ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸದಾನಂದ ಕಾವೂರು ಇವರಿಂದ ಸಾಲಿನ ಗೌರವವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಲೋಕೇಶ್ ಬಲ್ಯಾಯ ದೊಡ್ಡಡ್ಕ. ಅದೇ ರೀತಿ ಮಾಧ್ಯಮದ ಮೂಲಕ ನಮ್ಮ ಇದನ್ನು ಪ್ರಚಾರ ಮಾಡಲು ಬೆಳಗಿನಿಂದ ಈ ತನಕ ವಿಡಿಯೋಗ್ರಫಿ ಮಾಡುತ್ತಿರುವಂಥ ಝೂಮ್ ಟಿವಿನ ಸಿಬ್ಬಂದಿಯವರು ಕೂಡ ವೇದಿಕೆ ಬಂದು, ಯೋಗೀಶ್ ಕಡಂದೇಳಿ ಇವರು ಬಂದು ನಮ್ಮ ಈ ಸುಂದರವಾದ ವೇದಿಕೆಯ ಹಿಂಬದಿಯ ಸ್ಟ್ರಕ್ಚರ್ ರಚನೆ ಮಾಡಿಕೊಟ್ಟವರು ಶ್ರೀಯುತ ನಮ್ಮ ಆತ್ಮೀಯರಾದ ಯೋಗೀಶ್ ಕಡಂದೇಲು ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಗೌರವಿಸ್ತಾ ಇದ್ದೇವೆ ಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯುವುದರ ಜೊತೆಗೆ ಈ ಕಾರ್ಯಕ್ರಮದ ಜಾಗವನ್ನು ಒದಗಿಸಿಕೊಟ್ಟವರು ರಣಮಂಗಲ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಅವರಿಗೂ ಕೂಡ ಈ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಪೂಮಾನಿ ಕಿನ್ನಿಮಾನಿ ಹುಲಿಭೂತ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಸಂಚಾಲಕರಾದಂಥ ಶ್ರೀಯುತ ಶಶಿಕುಮಾರ್ ರೈ ಬಾಲಿಯೋಟು ಕೂಡ ಆಗಮಿಸುತ್ತಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡುತ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸೂಕ್ತವಾದ ಬಂದೋಬಸ್ತ್ ಒದಗಿಸಿದ ಆರಕ್ಷಕ ಠಾಣಾ ಸಿಬ್ಬಂದಿ, ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಉತ್ತಮವಾದ ನೀರಿನ ವ್ಯವಸ್ಥೆಯನ್ನು ಮಾಡಿದಂತಹ ಗ್ರಾಮ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಆಹ್ವಾನವನ್ನು ಒಪ್ಪಿಕೊಂಡು ತುರ್ತು ಕಾರ್ಯಗಳಿದ್ದರೂ ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದಂತಹ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಶ್ರೀಯುತ ಶಶಿಕುಮಾರ್ ರೈ ಬಾಲಿಯೋಟಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಜಿಲ್ಲಾ ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು ಇದರ ಜಿಲ್ಲಾ ಸಮಾವೇಶದ ಬಹುಶಃ ಅಂತಿಮ ಹಂತದಲ್ಲಿದ್ದೇವೆ. ಬಹುಶಃ ಈ ಪಾಣಾಜೆ ರಣಮಂಗಲ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡು ಬಹುಶಃ ಈ ಭಾಗದ ದೈವ ದೇವರ ಮೇಲೆ ಹೆಚ್ಚಿನ ಭಕ್ತಿಯನ್ನು ಇಟ್ಟುಕೊಂಡು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ನೆರವೇರಿಸಿರತಕ್ಕಂತಹ ಈ ಒಂದು ಯಾದವ ಸಮಾಜ ಬಹುಶಃ ಈ ಭಾಗದಲ್ಲಿ ಅತ್ಯುನ್ನತ ಧಾರ್ಮಿಕ ಮತ್ತು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ. ಬಹುಶಃ ಈ ಒಂದು ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತಿರತಕ್ಕಂತಹ ಎಲ್ಲ ಸಮಾಜದ ಬಂಧು ಭಗಿನಿಯರೇ,
ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಯಾದವ ಸಮಾಜದ ಎಲ್ಲ ಬಂಧು ಭಗಿನಿಯರೇ, ವಿಶೇಷವಾಗಿ ಎಲ್ಲ ಜಾತಿ ಧರ್ಮಗಳಲ್ಲಿ, ಒಂದೊಂದು ಪಂಗಡಗಳಲ್ಲಿ ಒಂದೊಂದು ಸಮಾಜದ ಸೇವೆಯನ್ನು ಸಲ್ಲಿಸತಕ್ಕಂತಹ ಕೆಲಸ ಕಾರ್ಯಗಳಿಗೆ ಸಂಘಟನೆಯನ್ನು ರಚಿಸಿಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಬಹುಶಃ ಯಾದವ ಸಮಾಜ ಈ ಭಾಗದಲ್ಲಿ ಸಣ್ಣ ಜನಸಂಖ್ಯೆಯನ್ನು ಸೇರಿದ್ರು ಇಷ್ಟೊಂದು ವಿಜೃಂಭಣೆಯಿಂದ ಮಾಡಿರತಕ್ಕಂತಹ ಕೆಲಸ ಕಾರ್ಯ ಬಹುಶಃ ಒಂದು ವಾರದ ಹಿಂದೆ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿ ಈ ಊರಿನ ಎಲ್ಲ ಬಂಧು ಭಗಿನಿಯರಿಗೆ ರಸದೌತಣವನ್ನು ನೀಡಿರತಕ್ಕಂತಹ ಒಂದು ದಿನವನ್ನು ಕಂಡಿದ್ದೇವೆ. ಬಹುಶಃ ಸಮಾಜದಲ್ಲಿ ಸಮಾಜ ಸೇವೆಯನ್ನು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಕಂಡಿದ್ದೇವೆ. ಇಲ್ಲಿ ವಿಶೇಷವಾಗಿ ಶ್ರೀಹರಿ ಮತ್ತು ಪ್ರಸಾದ್ರವರು ಸೇರಿಕೊಂಡು ಎಲ್ಲರನ್ನ ಸಂಘಟಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಬಹುಶಃ ಈ ಸಮಾಜ ಉತ್ತಮ ಸಮಾಜವಾಗಿ ಮೂಡಿ ಬರಲಿ, ಆ ದೇವರ ಕೃಪೆ ಈ ಸಮಾಜಕ್ಕಿರಲಿ, ಹಾಗೂ ಇನ್ನು ದೈವಸ್ಥಾನಗಳ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂತಹ ಈ ಸಮಾಜಕ್ಕೆ ಆ ದೇವರುಗಳ ಅನುಗ್ರಹ ಇರಲಿ ಎಂದು ಆಶಿಸುತ್ತಾ, ಬಹುಶಃ ಬೆಳಗ್ಗಿನಿಂದ ಇಷ್ಟರ ತನಕ ಈ ನಮ್ಮ ಪಾಣಾಜೆ ಗ್ರಾಮಕ್ಕೆ ಬಂದು ಈ ಸಮಾವೇಶದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ಬಂಧು ಭಗಿನಿಯರಿಗೂ ಶುಭವನ್ನು ಹಾರೈಸುತ್ತಾ, ಈ ಒಂದು ವೇದಿಕೆಯಲ್ಲಿ ಎರಡು ಮಾತನ್ನು ಆಡಲು ಅವಕಾಶವನ್ನು ನೀಡಿರತಕ್ಕಂಥ ಎಲ್ಲ ಸಮಾಜ ಬಾಂಧವರಿಗೆ ಒಂದಿಷ್ಟು ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಇಡೀ ಯಾದವ ಸಮುದಾಯದ ಮೇಲೆ ಬಹಳಷ್ಟು ಪ್ರೀತಿಯನ್ನು ಇಟ್ಟು ನಮ್ಮ ನೆರೆಯ ಇರ್ದೆ ಗ್ರಾಮದವರಾಗಿದ್ದರೂ ಕೂಡ ಪಾಣಾಜೆ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರದ ನೇತೃತ್ವವನ್ನು ವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಅದನ್ನು ನಿರ್ವಹಿಸಿದಂಥ ಗೌರವಾನ್ವಿತ ಶಶಿಕುಮಾರ್ ರೈ ಬಾಲ್ಯೋಟ್ರವರು ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಅಗ್ರ ಸ್ಥಾನದಲ್ಲಿ ಇರುವವರು. ಅವರು ಪ್ರೀತಿ ಇಟ್ಟು ಬಂದಿದ್ದೀರಿ. ನಿಮ್ಮ ಈ ಪ್ರೀತಿಗೆ ಯಾವತ್ತೂ ಕೂಡ ನಮ್ಮ ಸಮುದಾಯ ಆಭಾರಿಯಾಗಿದ್ದೆ ಅಂತ ಹೇಳ್ತಾ ನಿಮಗೆ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅದರ ಜೊತೆಗೆ ನಮಗೆ ಸಹಕರಿಸಿದಂಥ ಪ್ರವೀಣ್ ರೈ ಕೋಟೆಯವರು ವೇದಿಕೆಗೆ ಬಂದು ಶಾಲನ್ನು ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ಇವತ್ತು ಮಣಿಕಂಠ ಸಿಂಗಾರಿ ಮೇಳೆಯ ಜೊತೆಗೆ ಕೊಂಬು ವಾದನವನ್ನು ಮಾಡಿದಂಥ ಹಿರಿಯರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾ ಮುಂದೆ ಬಹುಮಾನ ವಿತರಣೆಗಾಗಿ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಬಹುಮಾನ ವಿತರಣೆಯಲ್ಲಿ ಮುಂದಕ್ಕೆ ಬಾಲಕಿಯರ ವಿಭಾಗದ ಶಾರ್ಟ್ ಪುಟ್ 1ರಿಂದ 3ನೇ ತರಗತಿ ಈ ವಿದ್ಯಾರ್ಥಿನಿಯರು ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ನಿಖಿತಾ ಸುಳ್ಯ, ವಿಹಾನಿ ಸುಳ್ಯ, ಋಷಿಕಾ ಮಂಗಳೂರು, ಪ್ರಣವ್ಯ ಮಂಗಳೂರು. ನಿಖಿತಾ ಸುಳ್ಯ ಪ್ರಥಮ ಸ್ಥಾನ, ವಿಹಾನಿ ಸುಳ್ಯ ದ್ವಿತೀಯ ಸ್ಥಾನ, ಋಷಿಕಾ ದ್ವಿತೀಯ ಸ್ಥಾನ. ಈ ಇಬ್ಬರು ವಿದ್ಯಾರ್ಥಿನಿಯರು ದ್ವಿತೀಯ ಸ್ಥಾನವನ್ನು ಸಮಾನಾಗಿ ಹಂಚಿಕೊಂಡಿದ್ದಾರೆ. ಅದೇ ರೀತಿ ಪ್ರಣವ್ಯ ಮಂಗಳೂರು, ನಿಖಿತಾ ಸುಳ್ಯ ಪ್ರಥಮ ಸ್ಥಾನ, ವಿಹಾನಿ ಸುಳ್ಯ ದ್ವಿತೀಯ ಮತ್ತು ಋಷಿಕಾ ಮಂಗಳೂರು ದ್ವಿತೀಯ. ಅದೇ ರೀತಿ ಪ್ರಣವ್ಯ ಮಂಗಳೂರು ತೃತೀಯ ಸ್ಥಾನ. ಐಶಾರ ನಮೃತ ಸಾನ್ವಿ ಇದ್ದಾರ? ಐಶಾರ ನಮೃತ ಸಾನ್ವಿ. 9ರಿಂದ 10ನೇ ತರಗತಿಯಲ್ಲಿ 9ರಿಂದ 10ನೇ ತರಗತಿ ಪ್ರತೀಕ್ಷಾ ಅನುಶ್ರೀ ಕೃತಿ, ಪ್ರತೀಕ್ಷಾ ಬಂಟ್ವಾಳ, ಅನುಶ್ರೀ ಸುಳ್ಯ ಕೃತಿ ಮಂಗಳೂರು. ಅನುಶ್ರೀ ಸುಳ್ಯ ಇದ್ದಾರ? ಕೃತಿ ಮಂಗಳೂರು. ಕೃತಿ ತೃತೀಯ. ಕೃತಿ ಪರವಾಗಿ ಕೃತಿ ಪರವಾಗಿ ಅವನೇ. ಮುಂದೆ ಪದವಿ ಪೂರ್ವ ವಿಭಾಗದಲ್ಲಿ ಇಂಚರ ದೀಪಿಕಾ ಅಂಕಿತ, ಪದವಿ ಪೂರ್ವ ವಿಭಾಗದಲ್ಲಿ ಇಂಚರ ದೀಪಿಕಾ ಅಂಕಿತ. PUC ಪದವಿ ಪೂರ್ವ ವಿಭಾಗದಲ್ಲಿ ಇಂಚರ ದೀಪಿಕಾ ಅಂಕಿತ. ಇಂಚರ ಇಲ್ಲ, ದೀಪಿಕಾ ಪುತ್ತೂರು, ಅಂಕಿತಾ ಪುತ್ತೂರು. ಇಂಚರವಾ? ಎಸ್, ಇಂಚರ ಇದ್ದಾರೆ, ಬಂದರು ಈಗ. ಫಸ್ಟ್ ಇಂಚರ ಪ್ರಥಮ ಸ್ಥಾನ, ದೀಪಿಕಾ ದ್ವಿತೀಯ ಸ್ಥಾನ, ಅಂಕಿತಾ ತೃತೀಯ ಸ್ಥಾನ. ಅದೇ ರೀತಿ ಡಿಗ್ರಿ ಡಿಪ್ಲೊಮಾದಲ್ಲಿ ಜಯಶ್ರೀ ಅಮೃತ ಅಶ್ವತಿ ಇದ್ದಾರ? ಜಯಶ್ರೀ ಸುಳ್ಯ, ಅಮೃತ ಪುತ್ತೂರು, ಅಶ್ವತಿ ಸುಳ್ಯ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡ್ಕೊಂಡವರು. ಆದಷ್ಟು ಬೇಗನೆ ಬಹಳ ದೂರದ ಊರಿಂದ ಬಂದಂತಹ ನಮ್ಮೆಲ್ಲ ಸಮುದಾಯ ಬಾಂಧವರು ಮತ್ತೆ ಮರಳಿ ನಮ್ಮ
ಮನೆಗೆ ತೆರಳಬೇಕಾಗಿರೋದ್ರಿಂದ ತಾವೆಲ್ಲರೂ ಕೂಡ ಆದಷ್ಟು ಬೇಗನೆ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕು. ನಾವು ಮುಂಚಿತವಾಗಿ ನಿಮಗೆ ಹೆಸರನ್ನು ಓದಿ ಹೇಳ್ತಾ ಇದ್ದೇವೆ. 21ರಿಂದ 31 ವರ್ಷದ ವಯೋಮಾನದ ವಿದ್ಯಾರ್ಥಿನಿಯರು ನಿಶ್ಮಿತಾ, ನವ್ಯ, ದಿವ್ಯಾ, ಸುಳ್ಯ, ಪುತ್ತೂರು. ನಿಶ್ಮಿತಾ ಸುಳ್ಯ, ನವ್ಯ ಪುತ್ತೂರು, ದಿವ್ಯ ಪುತ್ತೂರು. ಹೋಯ್ತು. ಗೌರವಾನ್ವಿತ ಶ್ರೀಯುತ ಶಶಿಕುಮಾರ್ ಬಾಲ್ಯೊಟ್ಟು ಇವರು ನಮ್ಮ ವೇದಿಕೆಯನ್ನು ಬಿಟ್ಟು ಈಗ ತೆರಳುತ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೂಡಿ ನಮ್ಮ ಧ್ವನಿಯಾಗಿ ಅದೇ ರೀತಿ ನಮ್ಮ ಜೊತೆಗೆ ಸಂಪೂರ್ಣ ಸಹಕಾರವನ್ನು ನೀಡುವಂತಹ ಭರವಸೆಯೊಂದಿಗೆ ಇದೀಗ ನಮ್ಮನ್ನು ಬಿಟ್ಟು ವೇದಿಕೆಯಿಂದ ತೆರಳುತ್ತಾ ಇದ್ದಾರೆ. ತಮಗೆ ನಮ್ಮೆಲ್ಲ ಸಮಾಜ ಬಾಂಧವರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ. ಮುಂದೆ 31ರಿಂದ 40 ವರ್ಷ ವಯೋಮಾನದ ಮಹಿಳೆಯರ ವಿಭಾಗದಲ್ಲಿ ಮಧುಸ್ಮಿತಾ, ವನಿತಾ, ಸೌಮ್ಯ. ಮಧುಸ್ಮಿತಾ ಮಂಗಳೂರು, ವನಿತಾ ಮಂಗಳೂರು, ಸೌಮ್ಯ ಬಂಟ್ವಾಳ. ಮಹಿಳಾ ವಿಭಾಗದಲ್ಲಿ 31ರಿಂದ 40 ವರ್ಷದ ವಯೋಮಾನದ ಶಾರ್ಟ್ ಪುಟ್ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡ್ಕೊಂಡಿರುವವರು ಮಧುಸ್ಮಿತಾ ಪ್ರಥಮ, ವನಿತಾ ದ್ವಿತೀಯ, ಸೌಮ್ಯ ತೃತೀಯ. ಮುಂದೆ 41ರಿಂದ 50 ವರ್ಷ ವಯೋಮಾನದ ಮಹಿಳೆಯರ ವಿಭಾಗದಲ್ಲಿ ಅನಿತಾ ಪುತ್ತೂರು, ಸವಿತಾ ರಾಜೇಶ್ ಸುಳ್ಯ, ಪ್ರಿಯಾ ಸುಳ್ಯ. ಮುಂದೆ ತಯಾರಾಗಿರಬೇಕು. 51ರಿಂದ 60 ವರ್ಷ ವಯೋಮಾನದಲ್ಲಿ ರಾಜೀವಿ ಬಂಟ್ವಾಳ ಪ್ರಥಮ, ವಾರಿಜಾ ಸುಳ್ಯ, ಸಂಧ್ಯಾ ಮಂಡೆಕೋಲು ಸುಳ್ಯ, ಬೇಬಿ ನಿಡುಪಳ್ಳಿ ಇವರು ತಯಾರಾಗಿರಬೇಕು. ಅನಿತಾ, ಸವಿತಾ ರಾಜೇಶ್ ಮತ್ತು ಪ್ರಿಯಾ 41ರಿಂದ 50 ವರ್ಷ ವಿಭಾಗದಲ್ಲಿ. ಅಲ್ಲ ಈಗಲೇ ಬಂದು ಇದುವರೆಗೂ ಬಾಲಕಿಯರ ಮತ್ತು ಮಹಿಳಾ ವಿಭಾಗದಲ್ಲಿ ವಿಜೇತರಾದಂತಹ ಎಲ್ಲ ಸ್ಪರ್ಧಾಳುಗಳನ್ನು ನಾವು 10 ಮೀಟರ್ ಓಟದಲ್ಲಿ ವಿಜೇತರಾದಂಥವರು ಧನ್ವಿತ್ ಪುತ್ತೂರು, ಅನ್ವಿತ್ ಬಂಟ್ವಾಳ ದ್ವಿತೀಯ ಸ್ಥಾನ, ಆರುಷ್ ಸುಳ್ಯ ತೃತೀಯ ಸ್ಥಾನ, ಅನ್ವಿತ್ ಆರುಷ್. ಮುಂದೆ 3ರಿಂದ 5ನೇ ತರಗತಿ ಅವಿನ್, ಸರಿತ್, ಪ್ರಜಿತ್ ಈ 3 ಜನ ವಿದ್ಯಾರ್ಥಿಗಳು ತಯಾರಾಗಿರಬೇಕು. 3ರಿಂದ ಮುಂದೆ ತಯಾರಾಗಿರಬೇಕು. 6ರಿಂದ 8ನೇ ತರಗತಿ 100 ಮೀಟರ್ ಓಟದಲ್ಲಿ ಧನುಷ್ JK ಸುಳ್ಯ, ತಶ್ವಿನ್ ಸುಳ್ಯ, ಅನುಕೃಷ್ಣ ಬಂಟ್ವಾಳ. 6ರಿಂದ 8ನೇ ತರಗತಿಯಲ್ಲಿ ಮುಂದೆ 100 ಮೀಟರ್ ಓಟದಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳು ಧನುಷ್, ಪ್ರಜಿತ್, ಪ್ರಣವ್, ಆದಿತ್ಯ ಸುರೇಶ್. 9ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಪ್ರಜಿತ್ ಸುಳ್ಯ ಪ್ರಥಮ ಸ್ಥಾನ. ತಯಾರಾಗಿರಬೇಕು. PUC ಪದವಿ ಪೂರ್ವ ವಿದ್ಯಾರ್ಥಿಗಳು ಸತ್ಯಪ್ರಕಾಶ್ ಬಂಟ್ವಾಳ, ಕಿರಣ್ ಬಂಟ್ವಾಳ, ಶ್ರೇಯಸ್ ಬಂಟ್ವಾಳ. 3 ವಿಜೇತರು ಕೂಡ ಬಂಟ್ವಾಳ ತಾಲೂಕಿನವರು ಪ್ರಥಮ, ದ್ವಿತೀಯ, ತೃತೀಯ. ಪದವಿ ಪೂರ್ವ ವಿಭಾಗದಲ್ಲಿ ಸತ್ಯಪ್ರಕಾಶ್, ಕಿರಣ್, ಶ್ರೇಯಸ್. ಮುಂದೆ 21ರಿಂದ 30 ವರ್ಷದ ಬಾಲಕರ ವಿಭಾಗದಲ್ಲಿ ಯುವಕರ ವಿಭಾಗದಲ್ಲಿ ಮುಂದೆ ತಯಾರಾಗಿರಬೇಕು. 31ರಿಂದ 40 ವರ್ಷ ವಯೋಮಾನದಲ್ಲಿ ಪ್ರವೀಣ್, ದಿನೇಶ್, ಪ್ರಶಾಂತ್ 3 ಯುವಕರು ಕೂಡ ಪುತ್ತೂರು ತಾಲೂಕಿನವರು. 41ರಿಂದ 50 ವರ್ಷ ವಯೋಮಾನದಲ್ಲಿ ಹರೀಶ್ ಮಂಗಳೂರು, ಬಾಲಚಂದ್ರ ಮಂಗಳೂರು, ಚಂದ್ರಹಾಸ ಸುಳ್ಯ. ಬಾಲಚಂದ್ರ ಮಂಗಳೂರು ದ್ವಿತೀಯ ಸ್ಥಾನ, ಚಂದ್ರಹಾಸ ಸುಳ್ಯ ತೃತೀಯ ಸ್ಥಾನ. ಮುಂದೆ ತಯಾರಾಗಿರಬೇಕು. ಗಂಗಾಧರ, ಸುರೇಶ್ ಕುಮಾರ್, ಜಯಶಂಕರ್. 51ರಿಂದ 60 ವರ್ಷ ವಯೋಮಾನದ ಪುರುಷರ ವಿಭಾಗದಲ್ಲಿ ಮುಂದೆ ತಯಾರಾಗಿರಬೇಕು. ಗಂಗಾಧರ, ಸುರೇಶ್ ಕುಮಾರ್, ಜಯಶಂಕರ್.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.